चैतन्य जय नित्यानंद जय जय श्री चैतन्य जय नित्यानंद जय अद्वैत चंद्र जय गौर भक्त वृंद जय अद्वैत चंद्र जय गौर भक्त वृंद जय श्री चैतन्य जय नित्यानंद जय जय श्री चैतन्य जय नित्यानंद जय अद्वैत चंद्र जय गौर भक्त वृंद जय अद्वैत चंद्र जय गौर वृंद जय जय श्री चैतन्य जय नित्यानंद जय जय गौरभक्तवृंद। ಹರೇ ಕೃಷ್ಣ. हरे कृष्ण। ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಇದನ್ನ ಹೇಳೋಣಂತೆ. ಪಂಚತತ್ವಾತ್ಮಕಂ ಕೃಷ್ಣಂ पंचतत्त्वात्मकं कृष्णं ಭಕ್ತರೂಪ ಸ್ವರೂಪಕಂ भक्तरूपास्वरूपकं ಭಕ್ತಾವತಾರಂ ಭಕ್ತಾಖ್ಯಾಂ ಭಕ್ತಾವತಾರಂ भक्ताख्यं ನಮಾಮಿ ಭಕ್ತಶಕ್ತಿಕಂ. ನಮಾಮಿ ಭಕ್ತಶಕ್ತಿಕಂ. ಪಂಚತತ್ವಾತ್ಮಕಂ ಕೃಷ್ಣಂ पंचतत्त्वात्मकं कृष्णं ಕೃಷ್ಣಂ ಭಕ್ತರೂಪ ಸ್ವರೂಪಕಂ भक्तरूपास्वरूपकं ಭಕ್ತಾವತಾರಂ ಭಕ್ತಾಖ್ಯಂ ಭಕ್ತಾವತಾರಂ भक्ताख्यं ನಮಾಮಿ ಭಕ್ತಶಕ್ತಿಕಂ. नमामि भक्तशक्तिकं ಪಂಚತತ್ವಾತ್ಮಕಂ ಕೃಷ್ಣಂ पंचतत्त्वात्मकं कृष्णं ಭಕ್ತರೂಪ ಸ್ವರೂಪಕಂ भक्तरूपास्वरूपकं ಭಕ್ತಾವತಾರಂ ಭಕ್ತಾಖ್ಯಂ भक्ताख्यं ನಮಾಮಿ ಭಕ್ತಶಕ್ತಿಕಂ. ನಮಾಮಿ ಭಕ್ತಶಕ್ತಿಕಂ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸೊ ನಾವಿವಾಗ ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 7 ನಾವು ತಿಳ್ಕೊತಾ ಇದ್ದೀವಿ. ಸೊ ನಾವ್ ಇಲ್ಲಿ ತನಕ 6 ಅಧ್ಯಾಯಗಳನ್ನ ನಾವು ತಿಳ್ಕೊಂಡಿದೀವಿ. ಸೊ ಅದರಲ್ಲಿ ನಮ್ಗೆ ಚೈತನ್ಯ ತತ್ವವನ್ನ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ, ನಿತ್ಯಾನಂದ ತತ್ವವನ್ನ ತಿಳಿಸಿಕೊಟ್ಟಿದ್ದಾರೆ, ಅದ್ವೈತ ತತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಈಗ ಪಂಚತತ್ವವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಇದ್ರಲ್ಲಿ ಮುಖ್ಯವಾಗಿ ನಾವೇನನ್ನ ತಿಳ್ಕೊಂಡ್ವಿ? ಸೊ ಕೃಷ್ಣನೇ ಈ 5 ರೂಪದಲ್ಲಿ ಅವರು ಬಂದಿದ್ದಾರೆ ಅಲ್ವಾ? ಸೊ ಭಕ್ತನ ರೂಪದಲ್ಲಿ ಬಂದಿದ್ದಾರೆ, ಭಕ್ತ ಸ್ವರೂಪದಲ್ಲಿ ಬಂದಿದ್ದಾರೆ, ಭಕ್ತಾವತಾರದಲ್ಲಿ ಅವರು ಬಂದಿದ್ದಾರೆ, ಮತ್ತೆ ಭಕ್ತ ಶಕ್ತಿಯಾಗಿ, ಮತ್ತೆ ಕೊನೆಗೆ ಶುದ್ಧ ಭಕ್ತನಾಗಿ ಅವರು ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಈಗ ಕೊನೆ 3 ಶ್ಲೋಕಗಳಿದೆ ಈ ಒಂದು ಆದಿಲೀಲಾ ಸಂಪುಟ 1 ಮುಗಿಲಿಕ್ಕೆ. ಶ್ಲೋಕ 169. ಸೊ ಈಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಿದ್ದಾರೆ? ಈ ಒಂದು ಕೃಷ್ಣ ಪ್ರಜ್ಞೆಯನ್ನವರು ಎಲ್ಲ ಕಡೆ ಅದನ್ನ ಪ್ರಚಾರ ಮಾಡ್ಬೇಕು ಅನ್ನೋದೇ ಅವ್ರದ್ದು ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಅವರ ಅಂತರಂಗ ಭಕ್ತರನ್ನೆಲ್ಲರನ್ನೂ ಸಹ ಒಂದೊಂದು ಕಡೆಗೆ ಅವರು ಕಳಿಸ್ತಾ ಇದ್ದಾರೆ. ರೂಪ ಸನಾತನರನ್ನ ಅವರು ಮಥುರೆಯ ಕಡೆಗೆ ಕಳಿಸಿದ್ರೆ, ಅವರು ನಿತ್ಯಾನಂದ ಪ್ರಭುಗಳನ್ನ ಅವರು ಬಂಗಾಳದ ಕಡೆಗೆ ಕಳಿಸ್ತಾರೆ. ಕೊನೆಗೆ ಸ್ವತಃ ಅವರೇನೆ ಈ ಭಾರತದ ದಕ್ಷಿಣದ ಕಡೆಗೆ ಅವರು ಪ್ರವಾಸ ಮಾಡ್ತಾರೆ ಅಲ್ವಾ? ಸೊ ಈಗ ಕೊನೆಗೆ ಈಗ ಏನನ್ನ ಹೇಳ್ತಾ ಇದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಪಂಚತತ್ವದ ಬಗ್ಗೆ ಎಲ್ಲ ನಮ್ಗೆ ಅರ್ಥ ಮಾಡಿಸಿದ್ಮೇಲೆ, ಚೈತನ್ಯ ಮಹಾಪ್ರಭುಗಳ ಆ ಸ್ಥಾನವನ್ನ ನಮ್ಗೆ ಅರ್ಥ ಮಾಡಿಸಿದ್ಮೇಲೆ ಈಗ ಹೇಳ್ತಾ ಇದ್ದಾರೆ. ಶ್ಲೋಕ 169. ಶ್ರೀ ಚೈತನ್ಯ ನಿತ್ಯಾನಂದ ಅದ್ವೈತ ತಿನ ಜನ ಶ್ರೀವಾಸ ಗದಾಧರ ಆದಿಯತ ಭಕ್ತಗಣ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 169. ಶ್ರೀ ಚೈತನ್ಯ ನಿತ್ಯಾನಂದ ಅದ್ವೈತ ತೀನ ಜನ ಶ್ರೀವಾಸ ಗದಾಧರ ಆದಿಯೂತ ಭಕ್ತಗಣ. ನಿತ್ಯಾನಂದ ಅದ್ವೈತ ಶ್ರೀ ಚೈತನ್ಯ, ನಿತ್ಯಾನಂದ ಅದ್ವೈತ ಶ್ರೀ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಮತ್ತು ಅದ್ವೈತ ಪ್ರಭು ತಿನ ಈ 3 ಜನ ವ್ಯಕ್ತಿಗಳು ಶ್ರೀವಾಸ ಗದಾಧರ, ಶ್ರೀವಾಸ ಮತ್ತು ಗದಾಧರ, ಆದಿ ಇತ್ಯಾದಿ, ಯಥಾ ಎಲ್ಲ, ಭಕ್ತಗಣ ಭಕ್ತರು. ಅನುವಾದ. ಪಂಚತತ್ವ ಮಹಾಮಂತ್ರವನ್ನು ಜಪಿಸುವಾಗ ನಾವು ಶ್ರೀ ಚೈತನ್ಯ, ನಿತ್ಯಾನಂದ, ಅದ್ವೈತ, ಗದಾಧರ ಮತ್ತು ಶ್ರೀವಾಸ ಇವರು ಹೆಸರುಗಳನ್ನು ಮತ್ತು ಇವರ ಅನೇಕ ಭಕ್ತರ ಹೆಸರುಗಳನ್ನು ಜಪಿಸಬೇಕು. ಇದೇ ಸರಿಯಾದ ವಿಧಾನ.
ಮಾತಾಜಿ ಮೇಲೆ ಮಾಡ್ತೀರಾ? ಆಯ್ತು ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸೊ ಅನುವಾದದಲ್ಲಿ ಪ್ರಭುಪಾದರು ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಸೊ ನಾವು ಪಂಚತಂತ್ರ ಮಂತ್ರವನ್ನ ಜಪಿಸ್ಬೇಕಾದ್ರೆ ನಾವು ಯಾರನ್ನೆಲ್ಲ ಜ್ಞಾಪಿಸ್ಕೋಬೇಕು? ಸೊ ಈ 5 ಜನರನ್ನು ಸಹ ನಾವು ಜ್ಞಾಪಿಸ್ಕೋಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ, ನಿತ್ಯಾನಂದ ಪ್ರಭುಗಳನ್ನ, ಅದ್ವೈತ ಆಚಾರ್ಯರನ್ನ, ಮತ್ತೆ ಗದಾಧರ ಪಂಡಿತ, ಮತ್ತೆ ಶ್ರೀವಾಸ್ ಠಾಕೂರ್ ಎಲ್ಲರನ್ನೂ ಸಹ ನಾವು ನೆನಪಿಸ್ಕೋಬೇಕು. ಮತ್ತೆ ಅದ್ರ ಜೊತೆ ಅಲ್ಲಿ ನಾವ್ ಏನನ್ನ ಹೇಳ್ತಾ ಇದ್ರೆ ನಮ್ಗೆ ಗೌರ ಭಕ್ತ ವೃಂದ. ಸೊ ಎಲ್ಲ ಭಕ್ತ ವೃಂದದವರನ್ನು ಸಹ ಅವರ ಹೆಸರುಗಳನ್ನು ಸಹ ನಾವು ಜಪಿಸ್ಬೇಕು. ಇದೇ ಸರಿಯಾದ ವಿಧಾನ ಅಂತ ಹೇಳ್ಬಿಟ್ಟು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಶ್ಲೋಕ 170. ಸಭಕಾರ ಪಾದ ಪದ್ಮೆ ಕೋಟಿ ನಮಸ್ಕಾರ, ಐಚೆ ತೈಚೆ ಕಚಿ ಕಿಚ್ಚು ಚೈತನ್ಯ ವಿಹಾರ. ಲಕ್ಷ್ಮೀ ಬೇವಿ ಮಾತಾಜಿ ಓದಿ. ಲಕ್ಷ್ಮೀ ಬೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 170. ಸಭಾಕಾರ ಪಾದ ಪದ್ಮೆ ಕೋಟಿ ನಮಸ್ಕಾರ, ಏಚೆ ತೈಚೆ ಕಚಿ ಕಿಚು ಚೈತನ್ಯ ವಿಹಾರ. ಸಭಾಕಾರ ಅವರೆಲ್ಲರೂ ಪಾದ ಪದ್ಮೆ ಪಾದಕಮಲಗಳ ಮೇಲೆ ಕೋಟಿ ಅಗಣಿತ ನಮಸ್ಕಾರಗಳು. ಐಚೆ ತೈಚೆ ಹೇಗಾದರೂ ಮಾಡಿ, ಕಹಿ ನಾನು ಹೇಳುತ್ತೇನೆ, ಕಿಚು ಕೆಲವು, ಚೈತನ್ಯ ವಿಹಾರ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಕುರಿತು. ಅನುವಾದ: ಪಂಚತತ್ವರಿಗೆ ನಾನು ಮತ್ತೆ ಮತ್ತೆ ನಮಸ್ಕಾರ ಮಾಡುತ್ತೇನೆ. ಹೀಗೆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಕುರಿತು ಕೆಲವು ಸಂಗತಿಗಳನ್ನು ವರ್ಣಿಸಲು ನನಗೆ ಸಾಧ್ಯವಾಗುತ್ತದೆ ಎಂದು ಭಾವಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ರೆ ಈ ಒಂದು ಸಂಪುಟ ಏನಿದೆ, ಈ ಸಂಪುಟದಲ್ಲಿ ನಾವು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಎಷ್ಟು ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದಾರೆ ಅಲ್ವಾ? ಕೋಟಿ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದಾರೆ. ಯಾಕೆ ನಾವು ನಮಸ್ಕಾರವನ್ನ ನಾವು ಅರ್ಪಿಸ್ಬೇಕು? ಇದಕ್ಕಿಂತ ಮುಂಚೆ ನಾವು ಒಂದ್ಸತಿ ಚರ್ಚೆ ಮಾಡಿದ್ವಿ ಅಲ್ವಾ? ಸೊ ಯಾಕೆ ನಾವು ಕೋಟಿ ನಮಸ್ಕಾರಗಳನ್ನ ಅಥವಾ ನಮಸ್ಕಾರವನ್ನ ಯಾಕೆ ಅರ್ಪಿಸ್ಬೇಕು ನಾವು? ನಾವು ಮುಂದಕ್ಕೆ ಬರ್ತೀವಿ ಮಾತಾಜಿ. ಹಾ ಮಾತಾಜಿ. ಮತ್ತು ಅವರಿಗೆ ಶರಣಾಗತಿ ಮಾತಾಜಿ. ಹಾ, ಅದರಿಂದ ನಾವು ಮಾಡ್ಬೇಕು, ಮತ್ತೆ ಅವರ ಅನುಗ್ರಹ ಸಿಕ್ಕತ್ತೆ, ಹಾ. ಕರುಣೆ ನಮ್ಗೆ ಸಿಗ್ತದೆ. ಕೃಪೆ ಮಾತಾಜಿ, ಭಗವಾನ್. ಓಕೆ, ಅದೆಲ್ಲ ಕರೆಕ್ಟ್. ಮತ್ತೆ ಇನ್ನೇನಾದ್ರೂ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಾವು ಅವ್ರಿಗೆ ಗೌರವವನ್ನು ಸೂಚಿಸುವುದು. ಆಮೇಲೆ ಕೃಷ್ಣ ಪ್ರೇಮ ನಮ್ಮಲ್ಲಿ ಪಡೆಯಬೇಕು. ನಮ್ರತೆ ಭಾವ ಬರುತ್ತೆ ಮಾತಾಜಿ. ನಮ್ರತೆ ಬರುತ್ತೆ ಅಲ್ವಾ? ನಾವ್ ಯಾವಾಗ್ಲೂ ನಾವು ಒಡೆಯರು, ನಮ್ಗೆ ಯಾರ ಮುಂದೆ ತಲೆ ತಗ್ಗಿಸ್ಬೇಕಂದ್ರೆ ನಮ್ಗೆ ಇಷ್ಟನೇ ಆಗಲ್ಲ. ನಾನು ಒಡೆಯ ಅಲ್ವಾ? ಆ ಒಡೆತನದ ಆ ಒಂದು ಮನಸ್ಥಿತಿ ನಮ್ಗೆ ಯಾವಾಗ್ಲೂ ಸದಾಕಾಲ ಇರುತ್ತೆ ಅಲ್ವಾ? ನಾವು ಕೋಟಿ ನಮಸ್ಕಾರ ಮಾಡಿದಾಗ ಅಷ್ಟೇ ನಮ್ಗೆ ಆ ಒಡೆತನದ ಭಾವ ಹೋಗೋದು. ಆ ನಮ್ಮ ನಿಜ ಸ್ಥಿತಿಯ ಅರಿವು ಆಗ್ಬೇಕು ಅಂದ್ರೆ ನಾವ್ ಅಷ್ಟು ಪ್ರಣಾಮಗಳನ್ನ ನಾವು ಸಲ್ಲಿಸ್ಬೇಕು. ಅದಕ್ಕೆ ನಮ್ಗೆ ಕೃಷ್ಣ ಏನ್ ಹೇಳಿದ್ರು? ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಅದನ್ನೇ ಹೇಳಿದ್ರು ಅಲ್ವಾ? ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಅಂತ ಹೇಳಿದ್ರು ಅಲ್ವಾ? ನೀವು ನನಗೆ ನಮಸ್ಕಾರ ಮಾಡಿ ಅಂತ ಹೇಳಿದ್ರು ಅಲ್ವಾ? ನಾವು ಭಗವಂತನಿಗೆ ನಮಸ್ಕಾರ ಮಾಡಿದ್ರೆ ಏನಾಗುತ್ತೆ? ಭಗವಂತನ ಭಕ್ತರಿಗೆ ನಮಸ್ಕಾರ ಮಾಡಿದ್ರೆ ಏನಾಗುತ್ತೆ? ನಮ್ಮ ಆ ಒಡೆತನದ ಭಾವ ಎಲ್ಲ ಹೋಗುತ್ತೆ ಅಲ್ವಾ? ನಾವು ಈ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಮ್ಗೆ ಅದು ತುಂಬಾ ನಮ್ಗೆ ಸಹಾಯ ಆಗುತ್ತೆ. ಇಲ್ಲೂ ನೋಡಿ ಅದನ್ನೇ ಹೇಳ್ತಾ ಇದ್ರೆ, ನಾನು ಪಂಚತತ್ವರಿಗೆ ನಾನು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನಾನು ಇದರಿಂದ ನನಗೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ, ಅವರ ಲೀಲೆಗಳ ಬಗ್ಗೆ ಸ್ವಲ್ಪ ಅಂದ್ರೆ ಕೆಲವು ಸಂಗತಿಗಳನ್ನ ಅಂತ ಹೇಳ್ತಾ ಇದ್ದಾರೆ ನೋಡಿ, ಕೆಲವು ಸಂಗತಿಗಳನ್ನ ಹೇಳಲಿಕ್ಕೆ ನನಗೆ ಸಾಧ್ಯ ಆಗ್ತಿದೆ ಅಂತ ಅಲ್ವಾ? ಇವಾಗ ನಾವು ಚೆನ್ನಾಗ್ ಬೇಕಾದ್ರೆ ಮಾತಾಡ್ಬೋದು. ಇವಾಗ ಭಗವಂತನ ಬಗ್ಗೆ ನಾವ್ ಏನನ್ನಾದ್ರೂ ಹೇಳ್ಬೇಕು ಅಂತಂದ್ರೆ ಸೊ ಅದು ಭಗವಂತನ ಕೃಪೆ ಅಥವಾ ಭಗವಂತನ ಆ ಒಂದು ಶುದ್ಧ ಭಕ್ತರು ಅಥವಾ ಅವರ ಗುರು ಪರಂಪರೆ ಅಂತ ನಾವ್ ಏನ್ ಹೇಳ್ತೀವೋ, ಅವರ ಕೃಪಾ ಕಟಾಕ್ಷ ಇಲ್ಲ ಅಂದ್ರೆ ನಮ್ಗೆ ಖಂಡಿತ ಅದನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ತಿಳಿಸ್ಲಿಕ್ಕೂ ಸಹ ನಮ್ಗೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಅದಕ್ಕೆ ನಾವು ನೋಡ್ತೀವಲ್ವಾ, ಪ್ರತಿಯೊಂದು ಕ್ಲಾಸಲ್ಲೂ ಅಷ್ಟೇ. ಅಯ್ಯೋ ನಾನು ಬೆಳಗ್ಗೆ ಪ್ರಾರ್ಥನೆ ಮಾಡಿದೀನಲ್ಲಪ್ಪ, ಏನು ಒಂದ್ ಸ್ವಲ್ಪ ಹೊತ್ತಲ್ಲ, ಏನಲ್ಲ ಅರ್ಧ ಗಂಟೆ ನಾವಲ್ಲಿ ಮಂಗಳಾರತಿ ಟೈಮಲ್ಲಿ ನಾವು ಬರೇ ಭಜನೆ ಮಾಡಿದೀವಿ, ಪ್ರಾರ್ಥನೆ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ನಾವು 16 ರೌಂಡ್ ಶ್ಯಾಂಟ್ ಮಾಡ್ಕೊಂಡಿದೀವಿ. ಮತ್ತೆ ಇದೇನಿದು ಕ್ಲಾಸ್ಗಿನ ಮುಂಚೆನೂ ನಾವು ಮತ್ತೆ ಇದೇನು ಪ್ರಾರ್ಥನೆ ಮಾಡ್ಬೇಕು, ಎಗರಿಸ್ಬಿಡೋಣ ಪರವಾಗಿಲ್ಲ ಅಂತ ನಾವು ಅನ್ಕೊಳಂಗೆ ಇಲ್ಲ ಅಲ್ವಾ? ಸೊ ಯಾಕಂದ್ರೆ ನಮ್ಮ ಮನಸ್ಸು ಅಷ್ಟು ಚಂಚಲ ಇದೆ ಅಲ್ಲ. ಪ್ರತಿ ಸತಿನೂ ಅದನ್ನ ನಾವು ಸರಿಯಾದ ಒಂದು ಟ್ರ್ಯಾಕ್ ಅಂತ ನಾವೇನ್ ಹೇಳ್ತೀವೋ ಅದಕ್ಕೆ ಕರ್ಕೊಂಡ್ ಬರ್ತಾ ಇರ್ಬೇಕು ಅಲ್ವಾ? ಅದಕ್ಕೆ ನಮ್ಗೆ ಪ್ರತಿಯೊಂದು ಕ್ಲಾಸ್ ಶುರುವಾಗ್ಲಿಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಆ ಪ್ರಾರ್ಥನೆ ಮಾಡ್ದಲೆ, ಅವರ ಅನುಗ್ರಹ ಇಲ್ದಲೆ ನಾವು ಮುಂದುವರಿಲಿಕ್ಕೇನೆ ಆಗೋದಿಲ್ಲ. ನಾವು ಯಾವುದೇ ಒಂದು ಸಂಗತಿಗಳನ್ನ ಭಗವಂತನ ಬಗ್ಗೆ ನಾವು ತಿಳಿಸ್ಕೊಡ್ಲಿಕ್ಕೆ ಆಗದೇ ಇಲ್ಲ. ಅದಕ್ಕೆ ನೋಡಿ ಇಲ್ಲಿ ಅವರು ಎಷ್ಟು ನಮ್ರತೆಯಿಂದ ಅವರು ಇಲ್ಲಿ ಹೇಳ್ತಾ ಇದಾರೆ, ನಾನೀಗ ಪಂಚತತ್ವರಿಗೆ ನಾನು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ನನಗೆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಕುರಿತು
ಕೆಲವು ಸಂಗತಿಗಳನ್ನ ಅಂತ ಹೇಳ್ತಾ ಇದಾರೆ. ಕೆಲವು ಸಂಗತಿಗಳನ್ನ ವರ್ಣಿಸಲು ನನಗೆ ಸಾಧ್ಯ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನ್ ಭಾವಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 171, ಇದು ಕೊನೆ ಶ್ಲೋಕ ಈ ಒಂದು ಸಂಪುಟದ್ದು, ಆದಿಲೀಲದು. ಶ್ರೀರೂಪ ರಘುನಾಥ ಪದೇ ಯಾರ ಆಶಾ, ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ. ಹರೇ ಲಲಿತಾ ಕೃಷ್ಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ರೂಪ ರಘುನಾಥ ಪದೆಯರ ಆಶಾ, ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ. ಶ್ರೀರೂಪ ಶೀಲರೂಪ ಗೋಸ್ವಾಮಿ, ರಘುನಾಥ ಶೀಲ ರಘುನಾಥ ದಾಸ ಗೋಸ್ವಾಮಿ, ಪದೇ ಪಾದಕಮಲಗಳಲ್ಲಿ, ಯಾರ ಆಶಾ ನಿರೀಕ್ಷೆ, ಚೈತನ್ಯ ಚರಿತಾಮೃತ ಎಂಬ ಗ್ರಂಥ, ಕಹೆ ವರ್ಣಿಸುತ್ತೇನೆ, ಕೃಷ್ಣದಾಸ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ. ಅನುವಾದ: ಶೀಲರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ, ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಭಾವಾರ್ಥ: ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಪ್ರೇಮವನ್ನು ಕುರಿತ ಸಂಕೀರ್ತನ ಆಂದೋಲನವನ್ನು ಸಮಸ್ತ ಜಗತ್ತಿಗೆ ಪ್ರಚಾರ ಮಾಡಲು ಬಯಸಿದ್ದರು. ಆದ್ದರಿಂದ ತಮ್ಮ ಕಾಲದಲ್ಲಿ ಅವರು ಸಂಕೀರ್ತನ ಆಂದೋಲನವನ್ನು ಉದ್ದೀಪಿಸಿದರು. ಉದ್ದೇಶಪೂರ್ವಕವಾಗಿ ಅವರು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಗಳನ್ನು ವೃಂದಾವನಕ್ಕೂ ನಿತ್ಯಾನಂದರನ್ನು ಬಂಗಾಳಕ್ಕೂ ಕಳುಹಿಸಿ ತಾವೇ ಸ್ವತಃ ದಕ್ಷಿಣ ಭಾರತಕ್ಕೆ ಹೊರಟರು. ಈ ರೀತಿಯಲ್ಲಿ ತಮ್ಮ ಪಂಥವನ್ನು ಕುರಿತು ಉಳಿದ ಜಗತ್ತಿನಲ್ಲಿ ಧರ್ಮ ಪ್ರಚಾರ ಮಾಡುವ ಕೆಲಸವನ್ನು ಕೃಪೆಯಿಟ್ಟು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘಕ್ಕೆ ಬಿಟ್ಟುಕೊಟ್ಟರು. ಈ ಸಂಘದ ಸದಸ್ಯರು ಕಟ್ಟುನಿಟ್ಟಾಗಿ ನಿಯಂತ್ರಕ ತತ್ವಗಳಿಗೆ ಬದ್ಧರಾಗಿ ಆಚಾರ್ಯರ ಸೂಚನೆಗಳಿಗೆ ಅನುಗುಣವಾಗಿ ಧರ್ಮ ಪ್ರಚಾರ ಮಾಡಿದರೆ ನಿಶ್ಚಯವಾಗಿಯೂ ಚೈತನ್ಯ ಮಹಾಪ್ರಭುಗಳ ಪರಮಾನುಗ್ರಹವನ್ನು ಪಡೆಯುತ್ತಾರೆ ಮತ್ತು ಅವರ ಧರ್ಮ ಪ್ರಚಾರ ಕಾರ್ಯವು ಜಗತ್ತಿನಾದ್ಯಂತ ಎಲ್ಲೆಲ್ಲೂ ಯಶಸ್ವಿಯಾಗುತ್ತದೆ ಎನ್ನುವುದನ್ನು ಸದಾ ನೆನಪಿನಲ್ಲಿಡಬೇಕು. ಶ್ರೀ ಚೈತನ್ಯ ಚರಿತಾಮೃತದ ಆದಿಲೀಲೆಯ ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು ಎನ್ನುವ 7ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಹರಿ ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ ಅನುವಾದ ಮತ್ತು ಭಾವಾರ್ಥದಲ್ಲಿ ಅಂತ ನೋಡೋಣ. ಶ್ರೀಲ ರೂಪ ಹಾಗೂ ಶ್ರೀಲ ರಘುನಾಥರ ಪದತಲದಲ್ಲಿ ಕುಳಿತು ನೋಡಿ, ಅವರೆಲ್ಲಿ ಅವರ ಸ್ಥಾನವನ್ನು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಯಾವಾಗ್ಲೂ ನಾವು ನಮ್ಮ ಗುರುಗಳಿಗೆ ನಾವು ಸರಿ ಸಮಾನರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದೇ ತರ ನೋಡಿ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು, ನಾನಿವಾಗ ಶ್ರೀಲ ರೂಪ ಗೋಸ್ವಾಮಿ ಮತ್ತೆ ರಘುನಾಥ ಗೋಸ್ವಾಮಿಯವರ ಪದತಲದಲ್ಲಿ ಕುಳಿತುಕೊಂಡು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಅಲ್ವಾ, ಅವರ ಕೃಪೆ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ. ಯಾಕೆ ಕೃಪೆ ಇರಬೇಕು, ಯಾಕೆ ಆತರ ನಿಮ್ಮ ಕೃಪೆ ನಮ್ಮ ಮೇಲೆ ಇರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಬೇಕು? ಹರೇ ಕೃಷ್ಣ. ಮಾಯೆ ಅದನ್ನೇ ಕೃಷ್ಣ ಭಕ್ತಿ ಮುಂದುವರಿಲಿಕ್ಕಾಗಿ ನಮ್ಮ ಕೃಷ್ಣ ಪ್ರಜ್ಞೆ ಸಾಧನೆ ಮುಂದುವರಿಯಕ್ಕೆ ಮುಂದುವರಿಯೋದಿಕ್ಕೆ ಅಲ್ವಾ. ಸೊ ಇಲ್ಲ ನನಗೆಲ್ಲಾನು ಇದೆಯಪ್ಪ, ಎಲ್ಲ ಅನುಕೂಲನೂ ಇದೆ, ಏನಿದ್ ಭಗವಂತನ ಅನುಗ್ರಹ ಇಲ್ದಲಿದ್ರು ಪರವಾಗಿಲ್ಲ, ನಾನು ಅಂದ್ರೆ ಇವಾಗ ಏನ್ ಅನುಕೂಲ ಇದೆಯೋ ಅದರಿಂದ ನನ್ನ ಪಾಡಿಗೆ ನಾನು ಮುಂದುವರ್ಕೊಂಡು ಹೋಗ್ಬಿಡ್ತೀನಿ ಅಂತ ನಾವ್ ಅನ್ಕೋಬಹುದಾ? ಇಲ್ಲ. ಯಾಕೆ ಹಂಗ ಅನ್ಕೊಳಕ್ ಆಗಲ್ಲ? ಅದಕ್ಕೆ ಏನ್ ಪ್ರೂಫ್ ಇದೆ ನಮ್ಗೆ? ನಮ್ಮ ಶಾಸ್ತ್ರದಲ್ಲಿ ಏನು ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಗುರು ಕೃಷ್ಣ ಕೃಪಾಯ್ ಪಾಯ್ ಭಕ್ತಿಲತಾ ಬೀಜ. ಸೊ ಗುರು ಕೃಷ್ಣ ಸೊ ನಾವು ದಾಸಾನುದಾಸ ಇದ್ರೆ ಅಷ್ಟೇ ನಾವು ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಇನ್ನೆಲ್ಲಿ ಬರುತ್ತೆ ನಮ್ಗೆ? ಅದೇ ಗುರು ಪರಂಪರೆಯಲ್ಲಿ ಪರಿಪ್ರಶ್ನೆಯನ್ನ ಸೇವೆಯ. ಸೊ ಅದು ಓಕೆ, ಅದು ಆಯ್ತು. ಮತ್ತೆ ಮಾತಾಜಿ ಇನ್ನೊಂದ್ ಕಡೆ ಬರುತ್ತೆ ನಮ್ಗೆ, ತುಂಬಾ ಇಂಪಾರ್ಟೆಂಟ್, 18ನೇ ಅಧ್ಯಾಯದಲ್ಲಿ ಬರುತ್ತೆ ಭಗವದ್ಗೀತಾ. ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಚ. ಇಲ್ಲ
ಇನ್ನ ಒಂದು ತುಂಬಾ ಮುಖ್ಯವಾದದ್ದು, ನಾವ್ ಯಾವ್ದೇ ಒಂದ್ರಲ್ಲೂ ಸಹ ಮುಂದುವರಿಬೇಕು ಅಂತಂದ್ರೆ ಐದು 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 ವಿಚಾರ ಮಾತಾಜಿ 5 ಅಂತ ನಾನು ಹೇಳ್ತಾ ಇದ್ದೀನಿ. ಗುರುಗಳಿಗೆ, ಬ್ರಾಹ್ಮಣರಿಗೆ, ದೇವರಿಗೆ ಇಲ್ಲ ಎಲ್ಲರಿಗೂ ಮಾತಾಜಿ, ನಮಸ್ಕಾರ ಮಾಡ್ಬೇಕು ಅಂತ ಒಂದು ಶ್ಲೋಕ ಇದೆ. ಭಗವಂತನ ನಿತ್ಯ ಇಲ್ಲ ಸೇವೆ. ಇಲ್ಲ 5 ವಿಷಯಗಳು ನಾವು ಅದರಲ್ಲಿ ನಾವು ಪರಿಪೂರ್ಣತೆ ಇದ್ರೆ ಅಷ್ಟೇ ನಾವು ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಯಾವ್ದ್ಯಾವ್ದು? ಒಂದು ಕ್ಷೇತ್ರ ಅಲ್ವಾ, ಒಂದು ಜಾಗ ಅಂತ ಇರ್ಬೇಕು ಅಲ್ವಾ, ಮತ್ತೆ ನಮ್ಗೆ ಇಂದ್ರಿಯಗಳು ಇರ್ಬೇಕು. ಜ್ಞಾಪಕ ಬಂತ? ಸೊ ಇಂದ್ರಿಯಗಳಿರ್ಬೇಕು, ಮತ್ತೆ ನಮ್ಮ ದೇಹ, ಇಂದ್ರಿಯಗಳು, ಸ್ಥಳ, ಮತ್ತೆ ಕೊನೆಗೆ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಪರಮಾತ್ಮನ ಅನುಗ್ರಹ ಇಲ್ಲದಿದ್ರೆ ಸಾಧ್ಯನೇ ಇಲ್ಲ ಅಲ್ವಾ. ನೋಡಿ, ಇವಾಗ ನಾನು ಎಲ್ಲ ಅರೇಂಜ್ ಮಾಡ್ಕೊಂಡು ಕುತ್ಕೋಬಹುದು, ಲ್ಯಾಪ್ಟಾಪ್, ಬುಕ್ ಎಲ್ಲ ಇಟ್ಕೋಬಹುದು. ಪರಮಾತ್ಮನ ಅನುಗ್ರಹ ಇಲ್ಲ ಅಂದ್ರೆ ಏನೋ ಒಂದು ನನಗೆ ತೊಂದರೆ ಬರುತ್ತೆ ಅಲ್ವಾ. ನನಗೆ ಖಂಡಿತ ಆ ಕ್ಲಾಸ್ನ ನನ್ಗೆ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ಆ ಪರಮಾತ್ಮನ ಅನುಗ್ರಹ ತುಂಬಾ ಬೇಕು. ಅದಕ್ಕೆ ನಾನು ಎಲ್ಲ ಇದೆ ಬಿಡು, ಭಗವಂತನ ಏನು ಕೇಳ್ಕೊಳ್ಳೋದನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ನಾವ್ ಅನ್ಕೊಳಂಗೆ ಇಲ್ಲ. ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕು ಅನವರತ. ಭಗವಂತ ನನಗೆ ಈ ಕ್ಲಾಸ್ ಅನ್ನ ನನಗೆ ಕೇಳಿಸ್ಕೊಳೋ ತರ ಆಗ್ಲಿ, ಈ ಕ್ಲಾಸಲ್ಲಿ ನನಗೆ ಗುರುಗಳು ಏನನ್ನ ಹೇಳ್ಕೊಡ್ತಾ ಇದ್ರೆ ಅದೆಲ್ಲನೂ ಸಹ ನನಗೆ ಅಂದ್ರೆ ಅರ್ಥ ಆಗಿ ಅದನ್ನ ನನ್ನ ಜೀವನದಲ್ಲಿ ಜ್ಞಾನ ವಿಜ್ಞಾನ ಅದನ್ನ ಅರ್ಥ ಮಾಡ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ನಮ್ಗೆ ಹಿರಿಯ ಆಚಾರ್ಯರು ಏನ್ ಹೇಳ್ತಾ ಇರ್ತಾರೆ, ಪ್ರಭುಜಿಗಳೆಲ್ಲ ಏನ್ ಹೇಳ್ತಾ ಇರ್ತಾರೆ, ನೀವು ಒಂದು ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ರೆ ಅಟ್ಲೀಸ್ಟ್ ಅದ್ರಲ್ಲಿ ಒಂದು ವಿಷಯನ, ಎಲ್ಲವನ್ನ ನಾವು ಅಳವಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಒಂದು ವಿಷಯನ ಅವತ್ತಿನ ದಿವಸ ನೀವು ಮನನ ಮಾಡ್ಕೊಳ್ಳಿ ಅಲ್ವಾ. ಚೈತನ್ಯ ಚರಿತಾಮೃತ ಅಂದ್ರೇನೆ ಅದು. ನಾವು ಈ ಚೈತನ್ಯ ಚರಿತಾಮೃತದ್ದು ಏನ್ ಹೇಳ್ತಾರೆ, ಫಲಶ್ರುತಿ ಅಂತ ಕೇಳಿದಾಗ ನಮ್ಗೆ ಅದನ್ನೇ ಹೇಳ್ತಾರೆ. ಬರೇ ಶ್ರವಣ ಅಷ್ಟೇ ಅಲ್ಲ, ಮನನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹೇಳೋದೇ ಅಲ್ಲ, ಶ್ರವಣ ಮತ್ತೆ ಕೀರ್ತನ ಎರಡೇ ಅಲ್ಲ, ಮನನ ಮಾಡ್ಕೋಬೇಕು. ಯಾಕಂದ್ರೆ ಈ ಚೈತನ್ಯ ಚರಿತಾಮೃತ ನಾವ್ ಅನ್ಕೊಂಡಿದೀವಿ ತುಂಬಾ ಸಾಮಾನ್ಯವಾದದ್ದು, ಏನೋ ಒಂದು ಪುಸ್ತಕ ಓದ್ತಾ ಇದೀವಿ ಅಂತ. ಇಲ್ಲ, ಇದು ಎಷ್ಟು ಅಂದ್ರೆ ಭಗವಂತನ ಆ ಒಂದು ಅಂದ್ರೆ ತುಂಬಾ ಹತ್ರದಲ್ಲಿರೋರು ಮಾತ್ರನೇ ಆ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಅಂತಹ ವಿಷಯಗಳನ್ನ ನಾವಿಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ನಾವು ತಿಳ್ಕೊತಾ ಇದೀವಿ ಅಲ್ವಾ. ಇವಾಗ ನರೇಂದ್ರ ಮೋದಿ ಬೆಳಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ಏನೋ ಒಂದು ನ್ಯೂಸ್ ಅಲ್ಲಿ ಬರೋದನ್ನ ಅಷ್ಟೇ ನಾವು ತಿಳ್ಕೊತಾ ಇದೀವಿ ಅಲ್ವಾ. ಆದ್ರೆ ಅಲ್ಲಿ ಅವ್ರ ಹತ್ರ ಆಪ್ತರ ಯಾರಿರ್ತಾರೆ ಅವ್ರಿಗೆ ಎಲ್ಲವೂ ಗೊತ್ತಾಗತ್ತೆ. ನರೇಂದ್ರ ಮೋದಿ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡ್ತಾರೆ, ಹೇಗೆ ಅವರು ತನ್ನ ಒಡನಾಡಿಗಳ ಜೊತೆ ಇರ್ತಾರೆ, ತಮ್ಮ ಕೆಲಸ ಕಾರ್ಯಗಳನ್ನ ಹೇಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಅಂತಹ ಒಂದು ಗುಪ್ತವಾದಂತ ವಿಚಾರಗಳನ್ನ ಭಗವಂತನ ಆ ಒಂದು ಏನ್ ಹೇಳ್ತಾರೆ, ಅವರ ಭಗವಂತ ತನ್ನ ಭಕ್ತರ ಜೊತೆ ಮಾಡುವಂತಹ ಆ ವ್ಯವಹಾರಗಳನ್ನೆಲ್ಲ ನಮ್ಗೆ ಈ ಚೈತನ್ಯ ಚರಿತಾಮೃತದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇದನ್ನ ಓದ್ತಾ ಇದೀವಿ ಅಂತಂದ್ರೆ ಇದು ಸಾಮಾನ್ಯವಾದದ್ದಲ್ಲ, ತುಂಬಾನೇ ಪುಣ್ಯ ಇದ್ರೆ ಅಷ್ಟೇನೆ ನಾವು ಈ ಚೈತನ್ಯ ಚರಿತಾಮೃತವನ್ನು ಓದ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಮೇಲೆ ಅನುಗ್ರಹ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತಾ, ಮತ್ತೆ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಅವರ ಹಾದಿಯಲ್ಲಿ ನಾವು ನಡಿಬೇಕಾಗತ್ತೆ. ಅವ್ರ ಹಾದಿಯಲ್ಲಿ ನಾವು ನಡೆದಿಲ್ಲ ಅಂದ್ರೆ ಖಂಡಿತ ನಾವು ಗುರಿಯನ್ನ ನಾವು ತಲುಪ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾವ್ ಯಾವಾಗ್ಲೂ ನಮ್ಗೆ ಹೇಳ್ತಾರೆ, ಊಹಾಪೋಹ ಮಾಡ್ಕೊಂಡು ನಾವ್ ಯಾವ್ದನ್ನಾದ್ರೂ ನಾವು ಎಷ್ಟೇ ವರ್ಷ ಮಾಡಿದ್ರು ಸಹ ನಮ್ಗೆ ಅದರಿಂದ ಯಾವುದೇ ಒಂದು ಫಲ ಸಿಗೋದಿಲ್ಲ ಅಲ್ವಾ. ಸೊ ನಾನ್ ನೆನೆನೋ ಒಂದು ಎಕ್ಸಾಂಪಲ್ ಕೊಟ್ಟಿರೋ, ನನ್ನ ಇಷ್ಟ ಪ್ರಕಾರ ನಾನು ಯಾವತ್ತೋ ಒಂದ್ ದಿವಸ ಹೌದು ನಾನು ಇದನ್ನ ಭಗವದ್ಗೀತೆನೇ ಓದ್ತೀನಿ, ಅದನ್ನ ಓದಿ ಎಕ್ಸಾಮ್ ಯಾವತ್ತಿರುತ್ತೋ ಅವತ್ತು ನಾನು ಎಕ್ಸಾಮ್ ಕೊಡ್ದಲೆ ನಾನು ಇನ್ನೊಂದ್ ದಿವಸ ಎಕ್ಸಾಮ್ ಕೊಟ್ರೆ ಸೊ ನನಗೆ ಅದಕ್ಕೆ ಯಾರು ರಿಸಲ್ಟ್ ಕೊಡೋದಿಲ್ಲ ಅಲ್ವಾ. ನನ್ಗೆ ಸಂತೋಷ ಆಗ್ಬೋದೇನೋ ಅಷ್ಟೇನೆ, ಆದ್ರೆ ಅದರಿಂದ ನಾನು ಏನನ್ನೂ ಪಡ್ಕೊಳೋದಿಲ್ಲ, ಮುಂದುವರಿಲಿಕ್ಕೂ ಆಗೋದಿಲ್ಲ, ಮುಂದಿನ ಕ್ಲಾಸ್ಗೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದೇ ತರ ಇಲ್ಲಿ ಆ ಮಹನೀಯರು ನಡೆದಿರುವಂತಹ ಆದಿಯಲ್ಲಿ ನಾವು ನಡೆದ್ರೆ ಅಷ್ಟೇನೆ ನಾವು ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ರೆ, ನಾನು ಆ ಮಹನೀಯರು ನಡೆದ ಆದಿಯಲ್ಲಿ ನಾನು ನಡೀತಾ ಇದ್ದೀನಿ, ಮತ್ತೆ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕಥಿಸ್ತಾ ಇದ್ದೀನಿ, ವರ್ಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಪ್ರೇಮವನ್ನು ಕುರಿತ ಸಂಕೀರ್ತನ ಆಂದೋಲನವನ್ನು ಸಮಸ್ತ ಜಗತ್ತಿಗೆ ಪ್ರಚಾರ ಮಾಡಲು ಬಯಸಿದ್ದರು. ಸೊ ಚೈತನ್ಯ ಮಹಾಪ್ರಭುಗಳ ಬಯಕೆ ಏನಿತ್ತು? ಒಂದೇ ಒಂದು ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಅದು 18ನೇ ಚಾಪ್ಟರ್ದು ಶ್ಲೋಕ ಯಾವ್ದು ಅಂತ ಹೇಳ್ತೀರಾ ಮಾತಾಜಿ? ಅದೇ ಪಂಚೈತಾನಿನ ಅಂತ ಬರುತ್ತೆ ಮಾತಾಜಿ, ನನಗೆ ಬಾಯ್ಹಟ್ ಆಗಿಲ್ಲ ಅದು. ಪಂಚೈತಾನಿನ ಅಂತ ಬರುತ್ತೆ. ಹಾ ಮಾತಾಜಿ, ಹರೇ ಕೃಷ್ಣ. ನೀವು ಅದನ್ನ ಬೇಕಾದ್ರೆ ಸಿಕ್ಕಿದ್ರೆ ನನಗೆ ಹೇಳಿ ಮಾತಾಜಿ, ಒಂದ್ಸತಿ ಎಲ್ಲರಿಗೂ ಕೇಳಿಸ್ಕೊಳ್ಳಿ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳಿಗೆ ಅವರ ಒಂದು ಇಚ್ಛೆ ಏನಿದೆ, ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಅವರು ಇಡೀ ಅಂದ್ರೆ ಜಗತ್ತಿನಾದ್ಯಂತ ಪ್ರಚಾರ ಮಾಡ್ಲಿಕ್ಕೆ ಅವರು ಬಯಸಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಅವರ ಕಾಲದಲ್ಲಿ ಸಂಕೀರ್ತನ ಆಂದೋಲನವನ್ನ ಅವರು ಶುರು ಮಾಡ್ತಾರೆ. ಸೊ ಉದ್ದೇಶ ಪೂರ್ವಕವಾಗಿ ಅವರು ರೂಪ ಗೋಸ್ವಾಮಿಯವ್ರನ್ನ, ಸನಾತನ ಗೋಸ್ವಾಮಿಯವ್ರನ್ನ ವೃಂದಾವನಕ್ಕೆ ಕಳಿಸ್ತಾರೆ, ಮತ್ತೆ ನಿತ್ಯಾನಂದ ಪ್ರಭುಗಳನ್ನ ಬಂಗಾಳಕ್ಕೆ ಕಳಿಸಿ ಸ್ವತಃ ಅವರೇ ದಕ್ಷಿಣ ಭಾರತದ ಕಡೆಗೆ ಅವರು
ಹೊರಡ್ತಾರೆ. ಸೊ ಈ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಈ ಪಂಥವನ್ನ ಅಂದ್ರೆ ಈ ಹರೇ ಕೃಷ್ಣ ಆಂದೋಲನವನ್ನ ಅವರು ಈ ಜಗತ್ತಿನಲ್ಲಿ ಧರ್ಮ ಪ್ರಚಾರ ಮಾಡುವ ಕೆಲಸವನ್ನ ಕೃಪೆ ಇಟ್ಟು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘಕ್ಕೆ ಬಿಟ್ಟು ಕೊಟ್ಟರು ಅಲ್ವಾ. ನೋಡಿ ಇವಾಗ ಏನ್ ಮಾಡಿದ್ರು, ಇಡೀ ಜಗತ್ತಿನಾದ್ಯಂತ ಅವ್ರು ಇವಾಗ ಯಾರನ್ನೂ ಕಳಿಸ್ಲಿಲ್ಲ ಅಲ್ವಾ. ಸೊ ಬಂಗಾಳಕ್ಕೆ ಕಳಿಸಿದ್ರು, ವೃಂದಾವನಕ್ಕೆ ಕಳಿಸಿದ್ರು, ಮತ್ತೆ ಅವರೇನೆ ದಕ್ಷಿಣಕ್ಕೆ ಕಳಿಸಿದ್ರು. ಆದ್ರೆ ಮಿಕ್ಕ ಅವರ ಆಸೆ ಏನಿದೆ, ಇಡೀ ಜಗತ್ತಿನಾದ್ಯಂತ ಅದು ಪ್ರಚಾರ ಆಗ್ಬೇಕು ಅಂತ. ಆ ಒಂದು ಕೆಲಸವನ್ನ ಯಾರಿಗೆ ವಹಿಸ್ಕೊಡ್ತಾ ಇದ್ದಾರೆ ಈಗ, ಅವರು ಈ ಒಂದು ಇಸ್ಕಾನ್ ಸಂಸ್ಥೆಗೆ ವಹಿಸಿಕೊಟ್ರು, ಕೃಷ್ಣ ಪ್ರಜ್ಞಾ ಆಂದೋಲನ ಸಂಸ್ಥೆಗೆ ಅವರು ವಹಿಸ್ಕೊಟ್ರು, ಆ ಸಂಘಕ್ಕೆ ಬಿಟ್ಟು ಕೊಟ್ರು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಈ ಸಂಘದ ಸದಸ್ಯರು ಕಟ್ಟುನಿಟ್ಟಾಗಿ ನಿಯಂತ್ರಕ ತತ್ವಗಳಿಗೆ ಬದ್ಧರಾಗಿ ಆಚಾರ್ಯರ ಸೂಚನೆಗಳಿಗೆ ಅನುಗುಣವಾಗಿ ಧರ್ಮ ಪ್ರಚಾರ ಮಾಡಿದರೆ ನಿಶ್ಚಯವಾಗಿಯೂ ಚೈತನ್ಯ ಮಹಾಪ್ರಭುಗಳ ಪರಮಾನುಗ್ರಹವನ್ನು ಪಡೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಚೈತನ್ಯ ಮಹಾಪ್ರಭುಗಳ ಆಸೆನ ನಾವು ನೆರವೇರಿಸುವಂತಹ ಒಂದು ಅವಕಾಶವನ್ನು ನಾವು ಪಡ್ಕೊಂಡಿದೀವಿ. ಈ ಕೃಷ್ಣ ಪ್ರಜ್ಞಾ ಸಂಸ್ಥೆಗೆ ನಾವು ಸದಸ್ಯರಾಗಿದ್ದೀವಿ ಅಲ್ವಾ. ಸೊ ಇವಾಗ ಯಾರನ್ನಾದ್ರೂ ಇವಾಗ ನಾವು ಪ್ರೀತಿಸ್ತಾ ಇದೀವಿ ಅಂತಂದ್ರೆ ಹೇಗೆ ಗೊತ್ತಾಗುತ್ತೆ ನಾವು ಅವ್ರನ್ನ ಪ್ರೀತಿಸ್ತಾ ಇದ್ದೀವಿ ಅಂತ? ಹರೇ ಕೃಷ್ಣ. ಅವ್ರ ಬಗ್ಗೆನೆ ಕೇಳ್ತಾ ಇರ್ತೀವಿ, ಅವ್ರ ಬಗ್ಗೆನೆ ವಿಷಯಗಳು ತಿಳ್ಕೊಂತಾ ಇರ್ತೀವಿ ಮಾತಾಜಿ. ಅವಾಗ ಅವ್ರ ಮೇಲೆ ಪ್ರೀತಿ ಹೆಚ್ಚು. ಓಕೆ, ಮತ್ತೆ ಆ ಶ್ಲೋಕ ಸಿಕ್ತು ಮಾತಾಜಿ, 13ನೇ ಶ್ಲೋಕ. ಹೇಳಿ ಮಾತಾಜಿ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಮಹಾಭಾವಾದ ಅರ್ಜುನನೇ, ವೇದಾಂತ ಪ್ರಕಾರ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ, ಅವನ್ನು ನನ್ನಿಂದ ತಿಳಿದುಕೋ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶ್ಲೋಕ ಓದಿ ಮಾತಾಜಿ. ಅದ್ರಲ್ಲಿ ಯಾವ್ದು ಅಂತ 5 ಹೇಳ್ತಾರೆ. ಅಧಿಷ್ಠಾನಂ ತಥಾ ಕರ್ತ ಕಾರಣಂ ಚ ಪೃಥಗ್ವಿಧಂ ವಿವಿಧಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ ಅಂತ ಕೊಟ್ಟಿದ್ದಾರೆ. ಕರ್ಮಸ್ಥಳ, ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಡೆಯದಾಗಿ ಪರಮಾತ್ಮ, ಇವು ಕ್ರಿಯೆಯ 5 ಅಂಶಗಳು. ಧನ್ಯವಾದಗಳು ಮಾತಾಜಿ. ಅಧ್ಯಾಯ 13-14 ಅನ್ಸುತ್ತೆ. 18.13-14 ಅನ್ಸುತ್ತೆ ಮಾತಾಜಿ. 18ನೇ ಚಾಪ್ಟರ್ ಅಲ್ಲಿ 13ನೇ ಶ್ಲೋಕ, 14ನೇ ಶ್ಲೋಕ. ಧನ್ಯವಾದಗಳು ನಂದಿನಿ ಮಾತಾಜಿ. ಇವಾಗ ಒಬ್ರಿಗೆ ನಾವು ಪ್ರೀತಿಸ್ತಾ ಇದೀವಿ ಅಂತ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ, ಅವ್ರಿಗೆ ಇಷ್ಟವಾಗಿರೋ ಕೆಲಸವನ್ನ ಮಾಡ್ಬೇಕು ನಾವು ಅಲ್ವಾ. ಅವಾಗ ನಾವು ಅವ್ರನ್ನ ಪ್ರೀತಿಸ್ತಾ ಇದೀವಿ ಅಂತ ಅರ್ಥ ಅಲ್ವಾ. ನನ್ನಿಷ್ಟ ತರ ನಾನು ಕೆಲಸ ಮಾಡ್ಕೊಂಡು ಇಲ್ಲ ನನ್ನ ಅವ್ರನ್ನ ಪ್ರೀತಿಸ್ತೀನಿ ಅಂದ್ರೆ ಅದು ತಪ್ಪಾಗತ್ತೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ನಾವಿವಾಗ ಚೈತನ್ಯ ಮಹಾಪ್ರಭುಗಳನ್ನ ಪ್ರೀತಿಸ್ತಾ ಇದೀವಿ ಅಂತಂದ್ರೆ ಏನ್ ಅರ್ಥ, ಅವ್ರ ಇಚ್ಛೆ ಏನಿತ್ತು, ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಎಲ್ಲರಿಗೂ ಪ್ರಚಾರ ಮಾಡ್ಬೇಕು ಅಲ್ವಾ. ಯಾರ್ಯಾದೇಕೆ ತಾರಕಃ ಕೃಷ್ಣ ಉಪದೇಶ ಅಲ್ವಾ. ಮತ್ತೆ ಭಾರತ ಭೂಮಿನ ಹೈಲ ಮನುಷ್ಯ ಜನ್ಮ ಯಾರ ಜನ್ಮ ಸಾರ್ಥಕ ಕರೋ ಪರ ಉಪಕಾರ ಅಂತ ಹೇಳಿದ್ರು ಅಲ್ವಾ. ಯಾರೇ ಭಾರತ ಭೂಮಿಯಲ್ಲಿ ಹುಟ್ಟಿದ್ರೆ ಅವ್ರು ಏನ್ ಮಾಡ್ಬೇಕು, ಫಸ್ಟ್ ಅವರನ್ನ ಉದ್ಧಾರ ಮಾಡ್ಕೊಂಡು ಅವರು ಎಲ್ಲರನ್ನೂ ಉದ್ಧಾರ ಮಾಡ್ಬೇಕು ಅಲ್ವಾ. ಅವಾಗ್ಲೇ ಅಷ್ಟೇನೆ ಅವರ ಜನ್ಮ ಸಾರ್ಥಕ ಆಗೋದು. ಇಲ್ಲ ಅಂತಂದ್ರೆ ನಾವ್ ಇವಾಗ ಇಲ್ಲಿ ಕರ್ತವ್ಯಕ್ಕೆ ನಾವು ಚ್ಯುತಿ ಮಾಡ್ದಂಗ ಆಗುತ್ತೆ ಅಲ್ವಾ. ನಾವು ಭಾರತ ಭೂಮಿಯಲ್ಲೂ ಅಷ್ಟೇ, ನಾವು ಸುಮ್ನೆ ಹುಟ್ಟಿಲ್ಲ, ಅಷ್ಟು ಪುಣ್ಯ ಮಾಡಿದ್ರೆ ಅಷ್ಟೇ ನಾವ್ ಈ ಭಾರತ ಭೂಮಿಯಲ್ಲಿ ಹುಟ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದ್ರೆ ಇವಾಗ ಭಾರತ ಭೂಮಿಯಲ್ಲಿ ಅವರು ಎಲ್ಲಾ ಕಡೆ ಪ್ರಚಾರ ಮಾಡಿದ್ದಾರೆ. ಈಗ ನಮ್ಮ ಒಂದು ಕರ್ತವ್ಯ ಇಡೀ ಜಗತ್ತಿನಾದ್ಯಂತ ಇದನ್ನ ಕೃಷ್ಣ ಪ್ರಜ್ಞೆನ ಪ್ರಚಾರ ಮಾಡೋದು ಅಲ್ವಾ. ನೋಡಿ ಅದನ್ನ ನಮ್ಮ ಪ್ರಭುಪಾದರು ಅದನ್ನ ಯಶಸ್ವಿಯಾಗಿ ಅವರು ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಇದನ್ನ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳ ಆಸೆ ಏನಿತ್ತು, ಪ್ರತಿಯೊಂದು ಹಳ್ಳಿಗೂ ಮೂಲೆಗೂ ಜಗತ್ತಿನ ಮೂಲೆಗೂ ಈ ಕೃಷ್ಣ ಪ್ರಜ್ಞೆ ತಲುಪಬೇಕು ಅಂತ. ಅದನ್ನ ಶ್ರೀಲ ಪ್ರಭುಪಾದರು ಮಾಡ್ತಾರೆ ಅಲ್ವಾ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಕೃಪಾ ಕಟಾಕ್ಷದಿಂದ ಅದು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ತರ ನಾವು ಆಚಾರ್ಯರು ಕೊಟ್ಟಿರುವಂತಹ ಸೂಚನೆಗಳಿಗೆ ಅನುಗುಣವಾಗಿ ನಾವು ಧರ್ಮ ಪ್ರಚಾರ ಮಾಡಿದ್ರೆ ನಿಶ್ಚಯವಾಗಿಯೂ ನಾವು ಚೈತನ್ಯ ಮಹಾಪ್ರಭುಗಳ ಪರಮ ಅನುಗ್ರಹವನ್ನ ನಾವು ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಧರ್ಮ ಪ್ರಚಾರ ಕಾರ್ಯವು ಜಗತ್ತಿನಾದ್ಯಂತ ಎಲ್ಲೆಲ್ಲೂ ಯಶಸ್ವಿಯಾಗುತ್ತದೆ ಎನ್ನುವುದನ್ನು ಸದಾ ನೆನಪಿನಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಕರ್ತವ್ಯ ಏನು ಅಂತ ಗೊತ್ತಾಯ್ತು. ನಾವು ಯಾರನ್ನೇ ನಾವು ಭೇಟಿಯಾದ್ರೂ ಸಹ ನಾವು ಈ ಕೃಷ್ಣ ಪ್ರಜ್ಞೆ ಬಗ್ಗೆ ನಾವು ವಿಚಾರವನ್ನ ಅವರಿಗೆ ನಾವು ತಿಳಿಸ್ಬೇಕಾಗತ್ತೆ. ಸೊ ಶ್ರೀ ಚೈತನ್ಯ ಚರಿತಾಮೃತದ ಆದಿಲೀಲೆಯ ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು ಎನ್ನುವ 7ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ಇವಾಗ ಜಸ್ಟ್ ಒಂದ್ ಸ್ವಲ್ಪ ರಿವೈಸ್ ಮಾಡೋಣಂತೆ. ಎಷ್ಟಾಗುತ್ತೋ ಅಷ್ಟು, ಇವಾಗ ಒಂದು 25 ನಿಮಿಷ. ಸೊ ನಾವಿವಾಗ ಚೈತನ್ಯ ಚರಿತಾಮೃತವನ್ನ ನಾವು ತಿಳ್ಕೊತಾ ಇದ್ದೀವಿ ಅಲ್ವಾ. ಇವಾಗ ಚೈತನ್ಯ ಚರಿತಾಮೃತದ ಅದರ ಒಂದು ಶ್ರೇಷ್ಠತೆ
ಅಲ್ವಾ? ಅದರದ್ದು ಗ್ರೇಟ್ನೆಸ್ ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಚೈತನ್ಯ ಚರಿತಾಮೃತದ್ದು ಅದರ ಶ್ರೇಷ್ಠತೆ ಏನು ಅಂತ ಹೇಳ್ಬಿಟ್ಟು. ಆಧ್ಯಾತ್ಮಿಕವಾಗಿ ಇದು ಪೋಸ್ಟ್ ಗ್ರಾಜುಯೇಷನ್ ಮಾತಾಜಿ. ಸೊ ಇದನ್ನ ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ ಏನ್ ಅರ್ಥ ಆಗತ್ತೆ ಮಾತಾಜಿ? ಎಲ್ಲದಕ್ಕಿಂತ ಉನ್ನತವಾದ ಆಧ್ಯಾತ್ಮಿಕ ಗ್ರಂಥ. ಆಧ್ಯಾತ್ಮಿಕ ಗ್ರಂಥ. ಸೊ ಅಂದ್ರೆ ಏನ್ ಅರ್ಥ? ನಮ್ಗೆ ಈ ಒಂದು ಚೈತನ್ಯ ಚರಿತಾಮೃತ ಅರ್ಥ ಆಗ್ಬೇಕಂದ್ರೆ ಮಿನಿಮಮ್ ನಮ್ಗೆ ಭಗವದ್ಗೀತೆ ಭಾಗವತದ ಒಂದು ಜ್ಞಾನ ಇದ್ರೆ ಈ ಚೈತನ್ಯ ಚರಿತಾಮೃತವನ್ನ ನಾವು ಯಥಾರೂಪವಾಗಿ ಯಥಾವತ್ತಾಗಿ ನಾವು ಅರ್ಥ ಮಾಡ್ಕೋತೀವಿ ಅಲ್ವಾ? ಇಲ್ಲಾಂದ್ರೆ ನಾವು ಮತ್ತೆ ಅಲ್ಲಿ ಅನರ್ಥವನ್ನ ನಾವು ಕಲ್ಪಿಸ್ಕೊಳೋದು ಅಲ್ವಾ? ಅಂದ್ರೆ ಇದು ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ ಅಂದ್ರೆ ಸಾರಿ ಪಿ ಎಚ್ ಡಿ ಸ್ಟಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಭಗವದ್ಗೀತೆ ಅಂಡರ್ ಗ್ರಾಜುಯೇಟ್ ಸ್ಟಡಿ, ಭಾಗವತಮ್ಮು ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ, ಚೈತನ್ಯ ಚರಿತಾಮೃತ ಅದು PhD ಅಲ್ವಾ? PhD ಸ್ಟಡಿ ಅಂದ್ರೆ ಭಕ್ತಿಯಲ್ಲಿ ಇದು ಬಿಟ್ರೆ ಇನ್ನೇನಿಲ್ಲ ಎಂಡ್. ಅಂದ್ರೆ ಈ ಚೈತನ್ಯ ಚರಿತಾಮೃತವನ್ನ ಅರ್ಥ ಮಾಡ್ಕೊಂಡ್ರೆ ಅಲ್ವಾ? ಸೊ ಅದಕ್ಕೆ ನಮ್ಗೆ ಒಂದು ಸಂದರ್ಭವನ್ನು ಸಹ ನಮ್ಗೆ ಎಕ್ಸಾಂಪಲ್ ಆಗಿ ಕೊಡ್ತಾರೆ ಅಲ್ವಾ ಅರ್ಥ ಮಾಡಿಸ್ಲಿಕ್ಕೆ. ಯಾರಾದ್ರೂ ಹೇಳ್ತೀರಾ? ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಮಾತಾಜಿ ಒಂದು ಕತೆ ಇದೆ ಮಾತಾಜಿ. ಹೇಳಿ ಮಾತಾಜಿ. ಸುನಾಮಿ ಬಂದಾಗ ಒಬ್ರು ಗುರುಗಳನ್ನ ಒಬ್ರು ಕೇಳ್ತಾರೆ, ಇದು ಭಗವದ್ಗೀತೆ ಭಾಗವತಮ್ಮು ಚೈತನ್ಯ ಚರಿತಾಮೃತ ಇದೆ, ಈ ತರ ಸುನಾಮಿ ಬರ್ತಾ ಇದೆ, ನಾನು ಅಂದ್ರೆ ಏನು ಎತ್ಕೊಂಡೋಗಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅಟ್ಲೀಸ್ಟ್ ನೀನು ಭಗವದ್ಗೀತೆ ಎತ್ಕೊಂಡ್ ಹೋಗ್ಬೋದಾ ಅಂತ ಹೇಳಿದಾಗ ಇಲ್ಲ ಆಗಲ್ಲ ಅಂತಂದಾಗ ಇದು ಭಗವದ್ಗೀತೆ ಭಾಗವತಮ್ ಏನು ಎತ್ಕೊಂಡೋಗ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ನೀನ್ ಚೈತನ್ಯ ಚರಿತಾಮೃತ ಲಾಸ್ಟ್ ಅಲ್ಲಿ ಎತ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲ ಅದನ್ನು ಎತ್ಕೊಂಡೋಗಕ್ ಆಗಲ್ಲ ಅಂತಂದ್ರೆ ಮತ್ತೆ ನೀನೇ ಮುಳುಗೋಗು, ಆ ಚೈತನ್ಯ ಚರಿತಾಮೃತ ಕೂಡ ಎತ್ಕೊಂಡೋಗಕ್ ಆಗಲ್ಲ ಅಂತಂದ್ರೆ ನಿನ್ ಪ್ರಾಣ ಇದ್ದು ವೇಸ್ಟ್ ಅಂತ ನಾನ್ ಕೇಳಿದ್ದೀನಿ ಮಾತಾಜಿ. ಕರೆಕ್ಟ್ ತಪ್ಪ ಗೊತ್ತಿಲ್ಲ. ಕರೆಕ್ಟ್ ಇದೆ ಮಾತಾಜಿ. ಹರಿಬೋಲ್ ಅಂದ್ರೆ ಅವ್ರು ಇವಾಗ ಅಲ್ಲೆಲ್ಲ ಬಂಗಾಳದಲ್ಲಿ ತುಂಬಾ ಪ್ರವಾಹಗಳು ಜಾಸ್ತಿ ಅಲ್ವಾ? ಅಂದ್ರೆ ನಮ್ಗೆ ಅದರದ್ದು ಎಫೆಕ್ಟ್ ಗೊತ್ತಾಗ್ತಿಲ್ಲ. ಆ ಕಡೆ ಇರೋರು ತುಂಬಾನೇ ಅದನ್ನ ಫೇಸ್ ಮಾಡ್ತಾರೆ. ಈವನ್ ಯಾರು ಭಕ್ತಿ ಸರಸ್ವತಿ ಠಾಕೂರ್ ಅವರು ಸಹ ಭಗವಂತನಿಗೆ ನೈವೇದ್ಯ ಮಾಡ್ಲಿಕ್ಕೆ ಒಂದು ಹಣ್ಣು ಹಾಲನ್ನು ಸಹ ಸಿಗೋದಿಲ್ಲ ಅಂತ ಎಲ್ಲ ಸಂದರ್ಭಗಳನ್ನು ಸಹ ಅವರು ಎದುರಿಸಿದ್ದಾರೆ. ಸೊ ಆ ಸಮಯದಲ್ಲಿ ಭಕ್ತರು ಅಂದ್ರೆ ಅವ್ರ ಪ್ರಾಣ ಉಳಿಸ್ಕೊಳೋದೇ ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ಗುರುಗಳ ಬಳಿ ಅವ್ರು ಯಾವಾಗ್ಲೂ ಮಾರ್ಗದರ್ಶನವನ್ನ ಕೇಳ್ತಾರೆ. ಅವ್ರಿಗೆ ಇಷ್ಟ ಬಂದಂಗೆ ನೋಡಿ ಯಾರು ಜೀವನನೇ ಮಾಡೋದಿಲ್ಲ ಅಲ್ವಾ? ನಾನು ಏನನ್ನ ತಗೊಂಡು ಹೋಗ್ಬೇಕು, ಇವಾಗ ನನ್ನ ಹತ್ರ ಇವಾಗ ನಮ್ಗೆ ತುಂಬಾ ಮುಖ್ಯವಾಗಿರೋದು ಈ 3 ಗ್ರಂಥಗಳು ಅಲ್ವಾ? ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ. ನಾನು ಇದನ್ನೆಲ್ಲ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಪ್ರವಾಹ ಹೆಚ್ಚಾದಾಗ ನಾನು ಯಾವ್ದನ್ನಾದ್ರೂ ನಾನು ಬಿಟ್ಬಿಡ್ಬೇಕಾಗತ್ತೆ ಅಲ್ವಾ? ಅವಾಗ ನಾನು ಏನನ್ನ ಬಿಡ್ಬೇಕು ಅಂತ ಕೇಳಿದಾಗ ಆಯ್ತು ಭಗವದ್ಗೀತೆನ ಬಿಟ್ಬಿಡು ನೀನು ಅಂತ ಹೇಳ್ಬಿಟ್ಟು ಭಕ್ತಿ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾರೆ. ಅಯ್ಯೋ ಇನ್ನ ಹೆಚ್ಚು ಪ್ರವಾಹ ಆದ್ರೆ ಮತ್ತೆ ನಾನು ಏನ್ ಮಾಡ್ಬೇಕು ಅಂದ್ರೆ ಆಯ್ತು ನೀನು ಭಾಗವತಮನ್ನ ಬಿಟ್ಬಿಡು ನೀನು ನೀರಲ್ಲಿ ಅಂತ ಹೇಳ್ತಾರೆ. ಮತ್ತೆ ಇನ್ನ ಪ್ರವಾಹ ಹೆಚ್ಚಾದ್ರೆ ಏನ್ ಮಾಡೋದು? ಇನ್ನ ನನ್ನ ಹತ್ರ ಚೈತನ್ಯ ಚರಿತಾಮೃತ ಮಾತ್ರ ಇದೆ ಅಲ್ವಾ? ಸೊ ಏನ್ ಮಾಡೋದು ಅಂತಂದ್ರೆ, ಸೊ ನೀನು ಚೈತನ್ಯ ಚರಿತಾಮೃತವನ್ನ ನೀನ್ ನೀರಲ್ಲಿ ಬಿಟ್ರೆ ನೀನು ಬದುಕಿ ಏನು ಪ್ರಯೋಜನ ಇಲ್ಲ. ಸೊ ಅದಕ್ಕೋಸ್ಕರ ನೀನೇ ನೀರಲ್ಲಿ ಮುಳುಗ್ಬಿಡು. ಚೈತನ್ಯ ಚರಿತಾಮೃತವನ್ನ ಬಿಡುವಂತಹ ಒಂದು ಹಂತಕ್ಕೆ ಬರ್ತೀಯಾ ಅಂತಂದ್ರೆ ನೀನೇ ನೀರಲ್ಲಿ ಮುಳುಗುದ್ರುನು ತಪ್ಪಿಲ್ಲ. ಯಾಕೆ ಅಂತಂದ್ರೆ ನೀನು ಬದುಕಿ ಏನು ಪ್ರಯೋಜನ ಇಲ್ಲ ಚೈತನ್ಯ ಚರಿತಾಮೃತ ಇಲ್ದಲೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಚೈತನ್ಯ ಚರಿತಾಮೃತದ ಶ್ರೇಷ್ಠತೆ ಅಷ್ಟಿದೆ. ಓಕೆ, ಮತ್ತೆ ಚೈತನ್ಯ ಚರಿತಾಮೃತವನ್ನ ಈಗ ನಮ್ಗೆ ಯಾರು ಬರ್ದಿದ್ದಾರೆ? ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಬರ್ದಿದ್ದಾರೆ. ಸೊ ಇದರಲ್ಲಿ ಎಷ್ಟು ಭಾಗಗಳಿದೆ ಚೈತನ್ಯ ಚರಿತಾಮೃತದಲ್ಲಿ? 3 ಭಾಗ. ಓಕೆ, ಆದಿಲೀಲೆಯದಲ್ಲಿ ಏನನ್ನ ವರ್ಣನೆ ಮಾಡಿದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು? ಪಂಚತತ್ವದ ಬಗ್ಗೆ ವರ್ಣನೆ ಮಾಡಿದ್ರು ಅವರು. ಪಂಚತತ್ವದ ಬಗ್ಗೆ ಪಂಚತತ್ವ ಇದೆ, ಮತ್ತೆ ಇನ್ನೇನಿದೆ? ಬಾಲ್ಯವನ್ನ ಹೇಳಿದ್ದಾರೆ. ಅವರ ಹುಟ್ಟು ಎಲ್ಲ ಅದರ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಅವರು ಸನ್ಯಾಸತ್ವವನ್ನ ತಗೊಳ್ಳೋ ತನಕ ಏನೆಲ್ಲ ನಡೆಯುತ್ತೆ ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ ಅಲ್ವಾ? ಅಲ್ಲಿ ತನಕ ಏನೆಲ್ಲ ನಡೆದಿರೋ ಘಟನೆಗಳನ್ನ ಅವರು ಆದಿಲೀಲೆಯಲ್ಲಿ ಅವರು ವರ್ಣಿಸ್ತಾರೆ ಅಲ್ವಾ? ಯಾವಾಗ ಸನ್ಯಾಸತ್ವವನ್ನ ತಗೋತಾರೆ? ಯಾವ ಒಂದು ವಯಸ್ಸಿಗೆ ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವವನ್ನ ತಗೋತಾರೆ? 24 ವರ್ಷ. ಅಂದ್ರೆ ಏನರ್ಥ? ಈಗ ಆದಿಲೀಲೆಯಲ್ಲಿ ಆ 24 ವರ್ಷಗಳ ತನಕ ಚೈತನ್ಯ ಮಹಾಪ್ರಭುಗಳು ಏನೆಲ್ಲ ಲೀಲೆಗಳನ್ನ ಮಾಡಿದರೆ ಅದೆಲ್ಲವೂ ಸಹ ಈಗ ಆದಿಲೀಲೆಯಲ್ಲಿ ನಾವು ತಿಳ್ಕೊತೀವಿ ಅಲ್ವಾ? ಸೊ ಅದಾದ್ಮೇಲೆ ಮಧ್ಯ ಲೀಲೆಯಲ್ಲಿ ನಾವೇನನ್ನ ತಿಳ್ಕೊತೀವಿ? ಚೈತನ್ಯ ಮಹಾಪ್ರಭುಗಳು ಪ್ರವಾಸ ಹೋಗುವುದು ಮಾತಾಜಿ. ಅಂದ್ರೆ ದಕ್ಷಿಣ ಭಾರತದ ಕಡೆ ಅಲ್ಲೆಲ್ಲ ಹೋಗಿದ್ದು ಅದ್ರ ವಿಷಯವಾಗಿ ಹೇಳ್ತಾರೆ. ಸೊ ಅಂದ್ರೆ ಮಧ್ಯ ಲೀಲದಲ್ಲಿ ಮೇಯ್ನ್ ಆಗಿ ಆ ಸನ್ಯಾಸತ್ವವನ್ನ ತಗೊಂಡ್ಮೇಲೆ 6 ವರ್ಷಗಳ ಕಾಲ ಅವರು ಈ ಭಾರತ ದೇಶದಾದ್ಯಂತ ಅವರು ಪರ್ಯಟನೆ ಮಾಡ್ತಾರೆ
ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಲೀಲೆಗಳು ನಡೆಯಿತೋ ಅದೆಲ್ಲವನ್ನು ಸಹ ಇಲ್ಲಿ ಮಧ್ಯ ಲೀಲೆಯಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ಆ ಮುಂದಿನ 24 ವರ್ಷಗಳಲ್ಲಿ ಮೊದಲ 6 ವರ್ಷ ಅಂದ್ರೆ ಸನ್ಯಾಸತ್ವವನ್ನ ತಗೊಂಡ್ಮೇಲೆ ಏನ್ ಆ 6 ವರ್ಷ ಬರುತ್ತೋ ಆ 6 ವರ್ಷದಲ್ಲಿ ನಡೆಯುವಂಥದನ್ನ ಮಧ್ಯ ಲೀಲೆಯಲ್ಲಿ ವರ್ಣಿಸ್ತಾರೆ. ಮತ್ತೆ ಕೊನೆಗೆ ಅಂತ್ಯ ಲೀಲೆಯಲ್ಲಿ ಉಳಿದ 18 ವರ್ಷ ಹೇಳ್ತಾರೆ ಮಾತಾಜಿ. ಅವರು ಜಗನ್ನಾಥ ಪುರಿಯಲ್ಲಿ ಇದ್ದದ್ದು. ಸೊ ಅವರು 18 ವರ್ಷ, ಕೊನೆಯ 18 ವರ್ಷಗಳು ಅವರು ಈ ಭಾರತ ಭೂಮಿಯಾದ್ಯಂತ ಅವರು ಪರ್ಯಟನೆ ಮಾಡ್ಕೊಂಡು ಬಂದ್ಮೇಲೆ ಅವರು ಚೈತನ್ಯ ಮಹಾಪ್ರಭುಗಳು ಪುರಿಯಲ್ಲೇನೆ ಇರ್ತಾರೆ, ಅವರು ಮತ್ತೆಲ್ಲೂ ಹೋಗೋದಿಲ್ಲ ಅಲ್ವಾ. ಆ ಪುರಿಯಲ್ಲಿ ಕೊನೆಯ 18 ವರ್ಷಗಳನ್ನ ಅವರು ಕಳೀತಾರೆ. ಆ ಸಮಯದಲ್ಲಿ ಅವ್ರು ಹೇಗೆ ಏನೆಲ್ಲ ಲೀಲೆಗಳನ್ನ ಮಾಡಿದ್ರು ಅನ್ನೋದನ್ನ ನಮ್ಗೆ ಅಂತ್ಯ ಲೀಲೆಯಲ್ಲಿ ಹೇಳ್ತಾರೆ. ಸೊ ಈ ಮಧ್ಯ ಲೀಲಾ ಮತ್ತೆ ಅಂತ್ಯ ಲೀಲಾ ಎರಡನ್ನೂ ಸೇರಿಸಿ ಶೇಷ ಲೀಲಾ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಆದಿಲೀಲಾ ಶೇಷಲೀಲಾ. ಆ ಶೇಷಲೀಲೆಯಲ್ಲಿ ಈ ಮಧ್ಯ ಲೀಲಾ ಅದು 6 ವರ್ಷಗಳು, ಮೊದಲ 6 ವರ್ಷಗಳು, ಅದಾದ್ಮೇಲೆ ಬರುವಂತಹ ಇನ್ನು 18 ವರ್ಷಗಳು ಅಂತ್ಯಲೀಲಾ ಅಂತ ಕರಿತೀವಿ. ಸೊ ಇವಾಗ ಆದಿಲೀಲೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ? 7 ಅಧ್ಯಾಯ. 7 ಅಧ್ಯಾಯ ಸಂಪುಟ 1ರಲ್ಲಿದೆ. ಸಂಪುಟ 2ರಲ್ಲಿ ಎಷ್ಟಿದೆ? ಯಾರಾದ್ರೂ ನೋಡಿದೀರಾ? ಸೊ ಇನ್ನ 10 ಅಧ್ಯಾಯಗಳಿದೆ. ಸೊ ಒಟ್ಟು 17 ಅಧ್ಯಾಯಗಳಿದೆ ಆದಿಲೀಲಾ ಅಲ್ಲಿ. ಓಕೆ, ಆದಿಲೀಲೆಯಲ್ಲಿ 17 ಅಧ್ಯಾಯಗಳಿದೆ. ಮತ್ತೆ ಮಧ್ಯಲೀಲೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ? ಮಧ್ಯಲೀಲೆಯಲ್ಲಿ 25 ಅಧ್ಯಾಯಗಳಿದೆ. ಮತ್ತೆ ಅಂತ್ಯಲೀಲೆಯಲ್ಲಿ 20 ಅಧ್ಯಾಯಗಳಿದೆ ಅಲ್ವಾ. ಈ ಮಧ್ಯಲೀಲೆ ತುಂಬಾ ದೊಡ್ಡದಿದೆ, ಅಂದ್ರೆ 25 ಅಧ್ಯಾಯಗಳು, ಅದೇ ದೊಡ್ಡದು ಎಲ್ಲದಕ್ಕಿನ್ನ. ಆದಿಲೀಲಾ, ಮಧ್ಯಲೀಲಾ, ಅಂತ್ಯಲೀಲೆಯಲ್ಲಿ ಮಧ್ಯಲೀಲೆಯಲ್ಲಿ 25 ಅಧ್ಯಾಯಗಳಿದೆ ಅಲ್ವಾ. ಸೊ ಮತ್ತೆ ನಾವ್ ಇವಾಗ ಆದಿಲೀಲೆಯಲ್ಲಿ ಏನಿತ್ತು, ನಾವೇನ್ ನೋಡ್ಕೊಂಡ್ ಬಂದ್ವಿ? ಈಗ 7 ಅಧ್ಯಾಯಗಳನ್ನ ನಾವು ಮುಗಿಸಿದೀವಿ, ಇನ್ನ 10 ಅಧ್ಯಾಯಗಳಿದೆ ಅಲ್ವಾ. ಸೊ ನಾವು ಏನೆಲ್ಲ ನಾವು ತಿಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಮೇನ್ ಪಾಯಿಂಟ್ಸ್. ಹರೇ ಕೃಷ್ಣ. ಹೌದು. ಪಂಚತತ್ವದಲ್ಲಿ ಮಾತಾಜಿ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಮಹಾಪ್ರಭುಗಳು, ಅದ್ವೈತಾಚಾರ್ಯರು, ಇವ್ರ ಬಗ್ಗೆ ಎಲ್ಲ ತಿಳ್ಕೊಂತ ಬಂದ್ವಿ ಮಾತಾಜಿ. ಓಕೆ, ಮತ್ತೆ ಮತ್ತೆ 7 ಅಧ್ಯಾಯ. ಸಚಿ ಮತ್ತೆ ಅವರು ಹುಟ್ಟಿದ್ರು. ಮತ್ತೆ ಅವರು ನಿತ್ಯಾನಂದ ಪ್ರಭುಗಳನ್ನ ಹತ್ರ ಮೀಟ್ ಮಾಡಿದ್ದು. ಮತ್ತೆ ಅವರು ಅವರ ಅಪರಾಧ ಮಾಡಿಸ್ತಾರೆ, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಅವರ ಕೆಲವೊಂದು ಬಾಲ್ಯ ಲೀಲೆಗಳ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಅವರು ನೆಕ್ಸ್ಟ್ ಎಲ್ಲ ಪ್ರವಾಸಕ್ಕೆ ಹೋಗೋವಾಗೆಲ್ಲ, ಅಂದ್ರೆ ಪ್ರವಾಸಕ್ಕೆ ಮತ್ತೆ ಸನ್ಯಾಸತ್ವ ತಗೊಳ್ಳೋವಾಗ ಅವ್ರಿಗೂ ಮತ್ತೆ ಅವ್ರ ಗುರುಗಳನ್ನ ಭೇಟಿ ಆದದ್ದು, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಮತ್ತೆ ಇನ್ಯಾರಾದ್ರೂ ಹೇಳ್ತೀರಾ? ಕೃಷ್ಣ ಮತ್ತು ಮಾಯೆ ನಡುವ ಸಂಬಂಧ ತಿಳ್ಕೊಂಡು, ಸೃಷ್ಟಿ ಯಾವ ತರ ಆರಂಭ ಆಯ್ತು, ಆಮೇಲೆ ಸೃಷ್ಟಿಕರ್ತ ಯಾರು, ಇದಕ್ಕೆಲ್ಲ ಭಗವಂತ ಒಂದು ಕಣ್ಣೋಟದಿಂದ ಆಯಿಸಿ ಅದನ್ನೆಲ್ಲ ಇದು ಗ್ಲೋರಿಫೈ ಮಾಡೋದು. ಮತ್ತೆ ಅವರ ಡಿವೋಟಿಸ್ ಹತ್ರ, ಅಂದ್ರೆ ಪಂಚತತ್ವಗಳು ಮತ್ತೆ ಗೋಪಾಲ್ ಭಟ್ಟ ಸ್ವಾಮಿ ಅವರ ಹತ್ರ ಮೀಟ್ ಮಾಡೋದು, ಮತ್ತೆ ಕೆಲವೊಂದು ಋಷಿಗಳ ಹತ್ರ ಅಂದ್ರೆ ಸನ್ಯಾಸಿಗಳ ಹತ್ರ ಎಲ್ಲ ಮೀಟ್ ಮಾಡೋ, ಅವರ ಒಟ್ಟಿಗೆ ಬಾಲ್ಯ ಹೇಗೆ ಇದ್ರು ಅದನ್ನೆಲ್ಲ ಪಾಸ್ಟ್ ಟೈಮ್ಸ್, ಅದ್ರ ಬಗ್ಗೆ ತಿಳ್ಕೊಂಡ್ವಿ ಮಾತಾಜಿ. ಭಗವಂತನ ಅವತಾರ ಉದ್ದೇಶಗಳು ಮಾತಾಜಿ, ಚೈತನ್ಯ ಮಹಾಪ್ರಭುಗಳು ಯಾಕೆ ಅವರು ಎಕ್ಸ್ಟರ್ನಲ್ ರೀಸನ್ಸ್ ನಮ್ಗೆ ತುಂಬಾ ಮುಖ್ಯವಾಗಿ ಫಸ್ಟ್ ಅರ್ಥ ಮಾಡ್ಕೊಂಡಿದ್ವಿ ನಾವು. ಅದಕ್ಕಿಂತ ಮುಂಚೆ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ತತ್ವವನ್ನ ಅರ್ಥ ಮಾಡ್ಕೊಂಡ್ವಿ, ಚೈತನ್ಯರು ಯಾರು ಅಂತ ಅಲ್ವಾ. ಇವಾಗ ಚೈತನ್ಯರು ಯಾರಂತಾನೆ ನಮಗ್ ಗೊತ್ತಿಲ್ಲ ಅಂದ್ರೆ ಅವ್ರು ಯಾಕೆ ಬಂದ್ರು ಅನ್ನೋದು ನಮ್ಗೆ ಈ ಮುಖ್ಯ ಆಗದೇ ಇಲ್ಲ ಅಲ್ವಾ. ಸೊ ಚೈತನ್ಯ ತತ್ವದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ? ಹರೇ ಕೃಷ್ಣ. ಅವರು ರಾಧಾರಾಣಿಯ ಇನ್ಕಾರ್ನೇಷನ್, ಮತ್ತೆ ಅವರು ದೊಡ್ಡ ಭಕ್ತರು. ಅವರು ಕೃಷ್ಣ ಸ್ವಯಂ ಅಂತ ಅಲ್ವಾ. ನಾವು ಕೃಷ್ಣ ಅಂತ ತಿಳ್ಕೊಂಡ್ವಿ ಫಸ್ಟ್ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ. ಸೊ ಅವರು ಭಕ್ತನ ರೂಪದಲ್ಲಿ ಅವರು ಬಂದಿದ್ದಾರೆ, ಚೈತನ್ಯ ಮಹಾಪ್ರಭುವಾಗಿ ಅವರು ಬಂದಿದ್ದಾರೆ. ಅಂದ್ರೆ ಅವರು ಕೃಷ್ಣನ ಬಗ್ಗೆನೇ ಅವರು ಹೇಳ್ತಾರೆ, ಚೈತನ್ಯ ತತ್ವ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಏನೂ ಹೇಳ್ತಾ ಇಲ್ಲ. ಅವರು ಕೃಷ್ಣನ ಬಗ್ಗೆನೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಏನೆಲ್ಲ ಮಾಡಿದ್ರು, ಅವ್ರ ಲೀಲೆಗಳೇನು, ಅವ್ರು ಯಾರು, ಅವರ ಒಡನಾಟ ಹೇಗಿತ್ತು ಎಲ್ಲರ ಜೊತೆ, ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ. ಬೇರೆಯವ್ರು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಇದೇನು ಚೈತನ್ಯ ತತ್ವ ಅಂತ ಹೇಳ್ತಾ ಇದ್ರೆ, ನೋಡಿದ್ರೆ ಕೃಷ್ಣನ ಬಗ್ಗೆ ಹೇಳ್ತಿದ್ದಾರೆ. ಅಂದ್ರೆ ಕೊನೆಗೆ ಏನ್ ಹೇಳ್ತಾರೆ, ಈ ಕೃಷ್ಣ ಏನು ವರ್ಣನೆ ಮಾಡಿದೀವಿ ಕೃಷ್ಣ, ಆ ಕೃಷ್ಣ ಬೇರೆ ಯಾರು ಅಲ್ಲ, ಅಂದ್ರೆ ಈ ಚೈತನ್ಯ ಮಹಾಪ್ರಭುನೇ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ ಅಲ್ವಾ.
ಸೊ ಚೈತನ್ಯ ತತ್ವವನ್ನ ನಮ್ಗೆ ವಿವರಿಸ್ತಾರೆ. ಅದಕ್ಕಿಂತ ಮುಂಚೆ ನಮ್ಗೆ ಏನು ವಿವರಿಸ್ತಾರೆ, ತುಂಬಾ ಮುಖ್ಯವಾಗಿ ಹರೇ ಕೃಷ್ಣ, ಮೊದಲನೇ ಅಧ್ಯಾಯ ಏನು? ಗುರುಗಳು ಅಲ್ವಾ, ಆಧ್ಯಾತ್ಮಿಕ ಗುರುಗಳ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. ಆ ಆಧ್ಯಾತ್ಮಿಕ ಗುರುಗಳ ಆ ಒಂದು ಪ್ರಾಮುಖ್ಯತೆನ ನಮ್ಗೆ ಅರ್ಥ ಮಾಡಿಸ್ತಾರೆ. ಆ ಗುರುಗಳ ಒಂದು ಮಾರ್ಗದರ್ಶನ ಇಲ್ಲ ಅಂತಂದ್ರೆ ನಾವು ಈ ಒಂದು ಭವಸಾಗರವನ್ನ ದಾಟ್ಲಿಕ್ಕೇನೆ ಆಗೋದಿಲ್ಲ ಅಲ್ವಾ. ಎಷ್ಟೇ ಬುದ್ಧಿವಂತ ಇರ್ಬೋದು, ಅದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಒಂದು ಭವಸಾಗರವನ್ನ ದಾಟ್ಲಿಕ್ಕೆ ಯಾವ ಈಜುಗಾರನಿಗೂ ಆಗೋದಿಲ್ಲ. ಆ ಭಗವಂತನ ಅನುಗ್ರಹ ಇದ್ರೆ ಅಷ್ಟೇ ನಾವ್ ಇದನ್ನ ದಾಟ್ಲಿಕ್ಕೆ ನಮ್ಗೆ ಸಾಧ್ಯ ಅಂತ ಹೇಳಿ ಅಲ್ವಾ. ಅದಕ್ಕೆ ಆ ಗುರುಗಳ ಆ ಒಂದು ಮಹತ್ವವನ್ನ ಅವರು ವೈಭವೀಕರಿಸ್ತಾರೆ. ಸೊ ಅದಕ್ಕಿಂತ ಮುಂಚೆ ಅವರು ಮಂಗಳಾಚರಣೆಯನ್ನ ಮಾಡ್ತಾರೆ ಅಲ್ವಾ. ಮಂಗಳಾಚರಣೆಯಲ್ಲಿ ಎಷ್ಟು ಶ್ಲೋಕಗಳು ತುಂಬಾ ಮುಖ್ಯವಾಗಿ ನಾವು ತಿಳ್ಕೊಂಡ್ವಿ. ಈ ಮಂಗಳಾಚರಣೆ ಶ್ಲೋಕಗಳು 14 ಶ್ಲೋಕಗಳಿದೆ ಅಲ್ವಾ. ಈ 14 ಶ್ಲೋಕದಲ್ಲಿ ಈ ಒಂದು ಆದಿಲೀಲೆಯ ಸಂಪುಟ 1ರಲ್ಲಿ ಏನೆಲ್ಲ ನಾವು ಅಧ್ಯಾಯಗಳನ್ನ ನಾವು ತಿಳ್ಕೊಂಡ್ವಿ, ಅದರ ಎಲ್ಲಾ ಒಂದು ಸಾರಾಂಶವನ್ನ ಅವರು ಈ ಒಂದು 14 ಶ್ಲೋಕದಲ್ಲಿ ಅವರು ಇಟ್ಟಿದ್ದಾರೆ ಅಲ್ವಾ. ಸೊ ಅವರು ಫಸ್ಟ್ ಅವರು ದೇವತೆಗಳ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ದೇವತಾ ಪ್ರಾರ್ಥನೆ ಅಂದ್ರೆ ಮಂಗಳಾಚರಣೆ ಅಂದ್ರೆ ದೇವತಾ ಪ್ರಾರ್ಥನೆ ಅಂದ್ರೆ ಯಾರಿಗೆಲ್ಲ ಅವರು ನಮಸ್ಕಾರ ಮಾಡ್ತಾರೆ ಅಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ಭಗವಂತನ ಭಕ್ತರಿಗೆ ನಮಸ್ಕಾರ ಮಾಡ್ತಾರೆ, ಭಗವಂತನ ಅವತಾರಗಳಿಗೆ ನಮಸ್ಕಾರ ಮಾಡ್ತಾರೆ, ಭಗವಂತನ ಸ್ವ ಅಂಶ ವಿಸ್ತರಣೆಗಳಿಗೆ ಅವರು ನಮಸ್ಕಾರ ಮಾಡ್ತಾರೆ, ಭಗವಂತನ ಶಕ್ತಿಗಳಿಗೆ ನಮಸ್ಕಾರ ಮಾಡ್ತಾರೆ, ಕೊನೆಗೆ ಅವರು ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಕೃಷ್ಣನಿಗೆ ಅವರು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳಿಗೆ ಅವರು ನಮಸ್ಕಾರ ಮಾಡ್ತಾರೆ. ಸೊ ಅದಾದ್ಮೇಲೆ ಇಷ್ಟ ದೇವ ನಮಸ್ಕಾರ ಅಲ್ವಾ. ನಮ್ಗೆ ನೋಡಿ ಇಷ್ಟೆಲ್ಲ ನಮಸ್ಕಾರ ಮಾಡಿದ್ರು ಆ ಇಷ್ಟ ದೇವ ಅಂತ ಇರುತ್ತೆ. ಇವಾಗ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರ ಇಷ್ಟ ದೇವ ನಮಸ್ಕಾರ ಏನು ಅಂತಂತಂದ್ರೆ ಅವರು ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳಿಗೆ ಅವರು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಅವರು ಎರಡನೇ ಆ ಒಂದು ಮಂಗಳಾಚರಣೆ ಶ್ಲೋಕದಲ್ಲಿ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇವಾಗ ಸೂರ್ಯ ಚಂದ್ರ ನಾವ್ ಯಾವತ್ತಾದ್ರೂ ಒಂದೇ ಆಕಾಶದಲ್ಲಿ ಒಂದೇ ಬಾರಿ ಕಾಣಿಸ್ಕೊಂಡಿರೋದನ್ನ ನಾವು ನೋಡಿದೀವ? ಸೂರ್ಯ ಮತ್ತೆ ಚಂದ್ರ ಇಲ್ಲ ಅಲ್ವಾ. ಆದ್ರೆ ಅದು ಸಾಧ್ಯ ಆಯ್ತು, 500 ವರ್ಷಗಳ ಹಿಂದೆ ಸಾಧ್ಯ ಆಯ್ತು. ಹೇಗೆ ಸಾಧ್ಯ ಆಯ್ತು? ಆ ಗೌಡ ದೇಶದಲ್ಲಿ ಆ ಸೂರ್ಯ ಚಂದ್ರ ಇಬ್ರು ಒಟ್ಟಿಗೆ ಅವರು ಉದಯಿಸ್ತಾರೆ ಅಲ್ವಾ. ಯಾರು ಸೂರ್ಯ ಯಾರು ಚಂದ್ರ? ಕೃಷ್ಣ ಚೈತನ್ಯ ಸೂರ್ಯ, ನಿತ್ಯಾನಂದ ಪ್ರಭು ಅಲ್ವಾ. ಕೋಟಿ ಚಂದ್ರ ಸುಶೀತಲ ಅಂತ ನಾವು ವರ್ಣನೆ ಮಾಡ್ತೀವಿ. ನಿತ್ಯಾನಂದ ಪ್ರಭುಗಳನ್ನ ಯಾವಾಗ ವರ್ಣನೆ ಮಾಡಿದ್ರು ಕೋಟಿ ಚಂದ್ರರು, ಒಬ್ನೇ ಚಂದ್ರ ಇದ್ರು ನಮ್ಗೆ ಅಷ್ಟು ತಂಪು ಅಲ್ವಾ. ಬೆಳಗ್ಗೆ ಎಲ್ಲ ಎಷ್ಟು ಉಗ್ರವಾಗಿ ಬಿಸಿಲು ಕಾದಿರುತ್ತೆ, ಸಂಜೆ ಅಷ್ಟೊತ್ತಿಗೆ ಅದು ರಾತ್ರಿ ಅಷ್ಟೊತ್ತಿಗೆ ಎಷ್ಟು ತಂಪು ಅನ್ಸುತ್ತೆ ನಮ್ಗೆ ಅಲ್ವಾ. ಅಂದ್ರೆ ಕೋಟಿ ಚಂದ್ರ ಸುಶೀತಲ ಅಂತ ಹೇಳ್ಬಿಟ್ಟು ನಾವು ನಿತ್ಯಾನಂದ ಪ್ರಭುಗೆ ಹೇಳ್ತೀವಿ. ಅಂದ್ರೆ ಅವ್ರಿಬ್ರು ಸಹ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಗೆ ಇಷ್ಟ ದೈವರು ಅಲ್ವಾ. ಅವ್ರನ್ನ ಅವರು ನಮಸ್ಕಾರ ಮಾಡ್ತಾರೆ. ಸೊ ಅದಾದ್ಮೇಲೆ ಇನ್ನ ಮಿಕ್ಕಿರುವಂತಹ ಶ್ಲೋಕಗಳಲ್ಲಿ ಅಂತಂದ್ರೆ 1, 2, 3, 4, 5, 6 ಇನ್ನು 4 ಶ್ಲೋಕಗಳಲ್ಲಿ ಅವರು ಚೈತನ್ಯ ತತ್ವವನ್ನ ಅವರು ವಿವರಿಸ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ ಅಲ್ವಾ. ಕೃಷ್ಣ ರಾಧಾಕೃಷ್ಣ ಇಬ್ರು ಸಹ ಒಂದೇನೆ. ಇವಾಗ ಮೊದ್ಲು ಕೃಷ್ಣ ಒಬ್ರೇ ಇದ್ರು, ಅವರು ಈ ಒಂದು ಆನಂದವನ್ನ ಅನುಭವಿಸ್ಲಿಕ್ಕೆ ಅವರು ಆ ರಾಧಾ ರಾಣಿಯಾಗಿ ಅವರು ತಮ್ಮನ್ನ ವಿಸ್ತರಿಸ್ಕೊತಾರೆ ಅಲ್ವಾ. ಹಲಾದಿನಿ ಶಕ್ತಿ ಅಂತ ನಾವು ತಿಳ್ಕೊಂಡಿದೀವಿ, ವಿಸ್ತರಿಸ್ಕೊತಾರೆ. ಅದಾದ್ಮೇಲೆ ಏನಾಗತ್ತೆ, ಕೃಷ್ಣ ರಾಧಾ ಅವರು ಈ ಒಂದು ಅಂದ್ರೆ ಕೃಷ್ಣ ತನ್ನ ಸಂತೋಷವನ್ನ ಅನುಭವಿಸ್ಲಿಕ್ಕೆ ಅವರು ರಾಧೆಯಾಗಿ ವಿಸ್ತರಿಸ್ಕೊತಾರೆ. ಆಮೇಲೆ ಏನಾಗುತ್ತೆ, ಮತ್ತೆ ಅವರಿಬ್ರು ಸಹ ಒಟ್ಟುಗೂಡಿ ಚೈತನ್ಯ ಮಹಾಪ್ರಭುವಾಗಿ ಬರ್ತಾರೆ ಅಲ್ವಾ. ಸೊ ಮೊದ್ಲು ಒಬ್ರೇ ಇದ್ರು, ಸೆಪರೇಟ್ ಆಗ್ತಾರೆ, ಮತ್ತೆ ಒಂದೇ ಆಗಿ ಅವರು ಬರ್ತಾರೆ. ಸೊ ಈ ಒಂದು ವಿಚಾರವನ್ನ ನಮ್ಗೆ ಮುಂದಿನ 4 ಶ್ಲೋಕದಲ್ಲಿ ಅವರು ಹೇಳ್ತಾರೆ. ಇದನ್ನ ಚೈತನ್ಯ ತತ್ವ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾರೆ. ಅದಾದ್ಮೇಲೆ 7ರಿಂದ 11 ಶ್ಲೋಕಗಳಲ್ಲಿ 7ರಿಂದ 11 ಅಂದ್ರೆ 7, 8, 9, 10, 11 5 ಶ್ಲೋಕಗಳಲ್ಲಿ ಮುಂದಿನ 5 ಶ್ಲೋಕದಲ್ಲಿ ಅವರು ನಿತ್ಯಾನಂದ ತತ್ವವನ್ನ ಅವರು ನಮ್ಗೆ ಅರ್ಥ ಮಾಡಿಸ್ತಾರೆ. ಸೊ ಯಾರ ತತ್ವವನ್ನ ಅರ್ಥ ಮಾಡಿಸ್ತಾರೆ? ನಿತ್ಯಾನಂದ ತತ್ವವನ್ನ ಅವರು ಅರ್ಥ ಮಾಡಿಸ್ತಾರೆ. ಅದಾದ್ಮೇಲೆ ಅದ್ವೈತ ತತ್ವವನ್ನ ನಮ್ಗೆ 2 ಶ್ಲೋಕದಲ್ಲಿ ಅರ್ಥ ಮಾಡಿಸ್ತಾರೆ. 12 ಮತ್ತೆ 13ನೇ ಶ್ಲೋಕದಲ್ಲಿ ನಮ್ಗೆ ಅದ್ವೈತ ತತ್ವವನ್ನ ನಮ್ಗೆ ಅರ್ಥ ಮಾಡಿಸ್ತಾರೆ. ಅದಾದ್ಮೇಲೆ ಪಂಚತತ್ವವನ್ನ ನಮ್ಗೆ ಒಂದೇ ಒಂದು ಶ್ಲೋಕದಲ್ಲಿ ಅವರು ಅರ್ಥ ಮಾಡಿಸ್ತಾರೆ. ನೋಡಿ, ಈ 14 ಶ್ಲೋಕದಲ್ಲಿ ಏನಿದೆಯೋ ಅದನ್ನೇ ನಮ್ಗೆ ಇಲ್ಲಿ ಮುಂದೆ 7 ಅಧ್ಯಾಯಗಳಲ್ಲಿ ಅವರು ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅಂದ್ರೆ ಅಷ್ಟು ಚೆನ್ನಾಗಿ ಅವರು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಾವು ನೋಡಿದ್ವಿ ಅಲ್ವಾ, ಭಗವದ್ಗೀತೆನೂ ಸಹ ಅಷ್ಟೇ. ಕೃಷ್ಣ ಅರ್ಜುನನ ಎಲ್ಲ ಪ್ರಶ್ನೆಗಳಿಗೆ ಆ ಗೀತಾ ಸಾರಾಂಶದಲ್ಲಿ ಎಲ್ಲ ಉತ್ತರವನ್ನ ಅವ್ರು ಹೇಳ್ಬಿಡ್ತಾರೆ ಅಲ್ವಾ. ಅಂದ್ರೆ ಮುಗೀತು, ಇನ್ನ ಭಗವದ್ಗೀತೆನ ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಫುಲ್ ಗೀತಾ ಸಾರಾಂಶ ಅಂತಾನೆ ನಮ್ಗೆ ಪ್ರಭುಪಾದರು ಹೆಸರನ್ನ ಕೊಟ್ಟಿದ್ದಾರೆ. ಮತ್ತೆ ಅದನ್ನ
ಮುಂದೆ ವರ್ಣಿಸ್ಕೊಂಡು ಹೋಗ್ತಾರೆ ಕೃಷ್ಣ ಅಲ್ವಾ. ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ, ಭಕ್ತಿ ಯೋಗ ಅಂತ ಹೇಳ್ಬಿಟ್ಟು ಅದೇ ತರ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರನ್ನು ಸಹ ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಅನುಸರಣೆ ಅನ್ನೋದು ಎಷ್ಟು ಚೆನ್ನಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ಅವರು ಆ ಹಿರಿಯ ಆಚಾರ್ಯರು ಏನಿದ್ದಾರೆ ಅವರ ಒಂದು ಮಾರ್ಗದಲ್ಲಿ ಅವರು ನಡೀತಾ ಇದ್ದಾರೆ. ಸೊ ಮೊದ್ಲು ಎಲ್ಲವನ್ನ ಅವರು ಹೇಳ್ತಾ ಇದ್ದಾರೆ, ಅದಾದ್ಮೇಲೆ ಪ್ರತಿಯೊಂದನ್ನು ಸಹ ಇವಾಗ ವಿವರವಾಗಿ ನಮ್ಗೆ ಹೇಳ್ತಾ ಹೋಗ್ತಾರೆ. ಸೊ ಈ 14 ಶ್ಲೋಕಗಳು ಏನಿದೆಯೋ ಸೊ ಅದನ್ನ ನಾವು ಏನಂತ ಕರಿತೀವಿ, ನಾವು ಮಂಗಳಾಚರಣೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ನಮ್ಗಿಲ್ಲಿ ಇನ್ನ ಒಂದು ತುಂಬಾ ಮುಖ್ಯವಾಗಿರುವಂತ ಒಂದು ವಿಚಾರವನ್ನ ಹೇಳ್ತಾರೆ, ವಸ್ತು ನಿರ್ದೇಶನ ಅಂತ ಹೇಳ್ಬಿಟ್ಟು. ವಸ್ತು ನಿರ್ದೇಶನ ಅಂದ್ರೆ ಏನರ್ಥ? ವಸ್ತು ನಿರ್ದೇಶನ ಅಂದ್ರೆ ಏನರ್ಥ? ನಾವ್ ಇವಾಗ ಏನಾದ್ರೂ ಒಂದು ಓದ್ಬೇಕಂತಂದ್ರೆ ಒಂದು ಅದಕ್ಕೊಂದು ಆಬ್ಜೆಕ್ಟಿವ್ ಅಂತ ಇರ್ಬೇಕು, ಒಂದು ನಿರ್ದೇಶನ ಅಂತ ಇರ್ಬೇಕು ಅಲ್ವಾ. ಸೊ ಇವಾಗ ನಾವು ಲೆವೆಲ್ 1 ಮುಗಿಸ್ತೀವಿ. ಸೊ ಲೆವೆಲ್ 1 ಮುಗಿಸಿರೋದಕ್ಕೆ ಅದಕ್ಕೆ ಒಂದು ಗೋಲ್ ಅಂದ್ರೆ ಏನಿರುತ್ತೆ? ನಿರ್ದೇಶನ ಏನಿರುತ್ತೆ? ನಾನು 2ನೇ ಲೆವೆಲ್ಗೆ ಹೋಗ್ಬೇಕು ಅಂತ ಅಲ್ವಾ. ಸೊ ಇವಾಗ ಚೈತನ್ಯ ಚರಿತಾಮೃತದ ಈ ವಸ್ತು ನಿರ್ದೇಶನ ಏನು ಅಂತಂತಂದ್ರೆ, ಆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಪರಮ ಸತ್ಯ ಅಂದ್ರೆ ಕೃಷ್ಣ ಅಲ್ವಾ. ಅದನ್ನ ನಾವು ನಮ್ಮ ಮುಂದೆ ಇಟ್ಕೊಂಡೆ ನಾವು ಈ ಚೈತನ್ಯ ಚರಿತಾಮೃತವನ್ನ ನಾವು ಓದ್ಬೇಕಾಗತ್ತೆ. ಅದಕ್ಕೆ ನಾವು ಭಾಗವತಮಲ್ಲಿ ನೋಡಿದ್ರು ಅಷ್ಟೇನೆ, ಯಾವ ಒಂದು ಸೆಂಟೆನ್ಸ್ ಇಂದ ಭಾಗವತಂ ಶುರುವಾಗುತ್ತೆ? ಭಾಗವತಂ ಯಾವ್ದ್ರಿಂದ ಶುರುವಾಗೋದು? ಯಾವ ಒಂದು ಸೆಂಟೆನ್ಸ್ ಇಂದ ಶುರುವಾಗುತ್ತೆ ಭಾಗವತಂ? ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅಲ್ವಾ. ಯಾಕಂದ್ರೆ ನಮ್ಗೆ ಅಲ್ಲಿ ಡೌಟೇ ಇಲ್ಲ, ನಾವ್ ಇನ್ಯಾರನ್ನು ನಾವು ಪರಮ ಸತ್ಯ ಅಂತ ನಾವಲ್ಲಿ ಹೇಳಕ್ ಹೊರಟಿಲ್ಲ ಅಲ್ವಾ. ನಾವು ಆಲ್ರೆಡಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ, ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ. ಆ ಒಂದು ವಿಚಾರವನ್ನ ಇಟ್ಕೊಂಡೆ ನಾವು ಮುಂದಿನದನ್ನ ನಾವು ಅರ್ಥ ಮಾಡ್ಕೋತಾ ಇದೀವಿ ಅಲ್ವಾ. ಸೊ ಅದೇ ತರನೇ ಇಲ್ಲೂ ವಸ್ತು ನಿರ್ದೇಶನ ಬಂದು ಆ ಪರಮ ಸತ್ಯ ಬೇರೆ ಯಾರು ಅಲ್ಲ, ದೇವೋತ್ತಮ ಪರಮ ಪುರುಷ ಸಾಕ್ಷಾತ್ ಕೃಷ್ಣ ಅಂತ ಹೇಳ್ಬಿಟ್ಟು ನಾವು ಆ ಒಂದು ವಸ್ತು ನಿರ್ದೇಶನ ಇಟ್ಕೊಂಡೆ ನಾವಿಲ್ಲಿ ಚೈತನ್ಯ ಚರಿತಾಮೃತವನ್ನ ನಾವು ಅರ್ಥ ಮಾಡ್ಕೋತಾ ಇದೀವಿ. ಸೊ ಇಲ್ಲಿ ಅಂದ್ರೆ ಮೊದಲ ಆದಿಲೀಲೆಯ ಮೊದಲ ಸಂಪುಟದಲ್ಲಿ ಈ 7 ಚಾಪ್ಟರ್ಸ್ ನಾವೇನ್ ತಿಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅದು ಅರ್ಥ ಆಯ್ತಲ್ಲ. ಸೊ ಮೊದಲು ಮಂಗಳಾಚರಣೆಯನ್ನ ಅವರು ಈ ಒಂದು ಆಧ್ಯಾತ್ಮಿಕ ಗುರುಗಳು ಅನ್ನೋ ಒಂದು ಅಧ್ಯಾಯದಲ್ಲಿ ಅವ್ರು ಮಾಡ್ತಾರೆ, ಆಧ್ಯಾತ್ಮಿಕ ಗುರುಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅದನ್ನ ಹೇಳಕ್ಕಿಂತ ಮುಂಚೆ ಅವರು 14 ಶ್ಲೋಕದಲ್ಲಿ ಈ ಇಡೀ ಅಧ್ಯಾಯದಲ್ಲಿ ಏನೆಲ್ಲ ಅವರು ಹೇಳಲಿಕ್ಕೆ ಹೊರಟಿದ್ದಾರೆ, ಇಡೀ ಸಂಪುಟದಲ್ಲಿ ಏನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಅದನ್ನ ಅವರು ಕೇವಲ 14 ಶ್ಲೋಕದಲ್ಲಿ ಅವರು ಅರ್ಥ ಮಾಡಿಸ್ತಾರೆ. ಆಮೇಲೆ ಅದನ್ನ ವಿವರವಾಗಿ ಹೇಳ್ತಾ ಹೋಗ್ತಾರೆ. ಸೊ ಚೈತನ್ಯ ತತ್ವವನ್ನ ಮೊದಲ 6 ಶ್ಲೋಕದಲ್ಲಿ ಹೇಳ್ತಾರೆ, ನಿತ್ಯಾನಂದ ತತ್ವವನ್ನ 7 ರಿಂದ 11ನೇ ಶ್ಲೋಕದಲ್ಲಿ ಅವರು ಹೇಳ್ತಾರೆ. ಅದಾದ್ಮೇಲೆ ಅದ್ವೈತ ತತ್ವವನ್ನ 2 ಶ್ಲೋಕದಲ್ಲಿ ಅಂದ್ರೆ 12 ಮತ್ತೆ 13 ಶ್ಲೋಕದಲ್ಲಿ ಅವರು ಹೇಳ್ತಾರೆ. ಅದಾದ್ಮೇಲೆ ಪಂಚತತ್ವವನ್ನ 14ನೇ ಶ್ಲೋಕದಲ್ಲಿ ಅವರು ವರ್ಣನೆ ಮಾಡ್ತಾರೆ. ಸೊ ನಾವಿಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಇವಾಗ ನಾವು ಮುಂದೆ ನಾವು ತಿಳ್ಕೊಳಕ್ ಹೋಗ್ತಾ ಇದೀವಿ ಅಲ್ವಾ. ಈಗ 8 ರಿಂದ 12ನೇ ಅಧ್ಯಾಯದಲ್ಲಿ ಅವ್ರು ಏನನ್ನ ಹೇಳ್ತಾರೆ ಅಂತಂದ್ರೆ, ಕೃಷ್ಣ ಪ್ರೇಮ ತರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕೃಷ್ಣ ಪ್ರೇಮ ಅನ್ನೋದನ್ನ ಅವ್ರು ಇವಾಗ ಒಂದು ಮರಕ್ಕೆ ಅವರು ಹೋಲಿಸ್ತಾ ಇದ್ದಾರೆ. ಆ ಮರದಿಂದ ಈಗ ಎಷ್ಟೊಂದು ಕೊಂಬೆ ರೆಂಬೆಗಳೆಲ್ಲ ಬರುತ್ತೆ, ಅದನ್ನ ಚೈತನ್ಯ ಟ್ರೀ ಅಂತ ಕರೀತಾರೆ. ಆ ಚೈತನ್ಯ ಆ ಭಕ್ತಿ ವೃಕ್ಷ ಅದು. ಆ ಚೈತನ್ಯ ವೃಕ್ಷದ ಬಗ್ಗೆ ನಮ್ಗೆ ಈ 8 ರಿಂದ 12ನೇ ಅಧ್ಯಾಯಗಳಲ್ಲಿ ನಾವ್ ಇವಾಗ ಮುಂದೆ ಈಗ ಸೋಮವಾರದ ನಾವ್ ಏನ್ ಓದ್ಲಿಕ್ಕೆ ಶುರು ಮಾಡ್ತೀವೋ ಅದರಲ್ಲಿ 4 ಅಧ್ಯಾಯಗಳಲ್ಲಿ ನಾವು ಈ ಒಂದು ಆ ಭಕ್ತಿ ವೃಕ್ಷವನ್ನೇ ನಾವು ತಿಳ್ಕೊಳೋದು ಈಗ. ಅದಾದ್ಮೇಲೆ ಅದರಿಂದ ಬರುವಂತಹ ಎಲ್ಲ ರೆಂಬೆ ಕೊಂಬೆಗಳ ಬಗ್ಗೆ ಅದೆಲ್ಲ ನಾವು ತಿಳ್ಕೊಳ್ಲಿಕ್ಕೆ ನಾವು ಹೋಗ್ತೀವಿ. ಅದಾದ್ಮೇಲೆ ಕೊನೆಯ ಅಂದ್ರೆ ಅಧ್ಯಾಯಗಳಲ್ಲಿ 13 ರಿಂದ 17ರಲ್ಲಿ ಏನಿರುತ್ತೆ ಅಂತಂದ್ರೆ ಆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ನಾವು ನೋಡ್ತೀವಿ. 13ನೇ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಜನ್ಮವನ್ನ ಪಡೆದಿರೋದನ್ನ ನಾವು ನೋಡ್ತೀವಿ. ಅದಾದ್ಮೇಲೆ 14ನೇ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಬಾಲಲೀಲೆಗಳನ್ನ ನಾವು ಅಂದ್ರೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ ಬಾಲಲೀಲೆಗಳನ್ನ ಅಲ್ವಾ. ನಾವು ಅದನ್ನ ತುಂಬಾ ಡೀಟೇಲ್ ಆಗಿ ತಿಳ್ಕೊಬೇಕಂತಂದ್ರೆ ನಾವು ಯಾವ ಒಂದು ಪುಸ್ತಕವನ್ನ ಓದ್ಬೇಕು? ಚೈತನ್ಯ ಮಹಾಪ್ರಭುಗಳ ಬಾಲಲೀಲೆಗಳನ್ನ ನಾವು ವಿವರವಾಗಿ ತಿಳ್ಕೊಬೇಕಂತಂದ್ರೆ ಯಾವ ಒಂದು ಪುಸ್ತಕವನ್ನ ಓದ್ಬೇಕು? ಚೈತನ್ಯ ಭಾಗವತ. ಚೈತನ್ಯ ಭಾಗವತವನ್ನ ಓದ್ಬೇಕು ಅಲ್ವಾ. ಸೊ ಇವಾಗ ಚೈತನ್ಯ ಭಾಗವತವನ್ನ ಓದಿದಾಗ ನಾವು ಚೈತನ್ಯರ ಬಾಲಲೀಲೆಗಳನ್ನೆಲ್ಲ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಒಂದೇ ಒಂದು ಚಾಪ್ಟರ್ ಅಲ್ಲಿ 14ನೇ ಚಾಪ್ಟರ್ ಅಲ್ಲಿ ಚೈತನ್ಯ ಮಹಾಪ್ರಭುಗಳ ಬಾಲಲೀಲೆಗಳನ್ನೆಲ್ಲವನ್ನು ಅವರು ಸಂಕ್ಷಿಪ್ತವಾಗಿ ಅವರು ವರ್ಣಿಸಿದ್ದಾರೆ. ಅದಾದ್ಮೇಲೆ 15ನೇ ಅಧ್ಯಾಯದಲ್ಲಿ ಪೌಗಂಡ ಲೀಲೆ ಅಲ್ವಾ. ಅಂದ್ರೆ 5 ವರ್ಷ ಆದ್ಮೇಲೆ 5 ರಿಂದ 10 ವರ್ಷ ಏನಿದೆ ಅದನ್ನ ಪೌಗಂಡ ಲೀಲೆ ಅಂತ ಹೇಳ್ತೀವಿ ಅಲ್ವಾ. ನಾವು ಕೃಷ್ಣನಿಗೂ ಸಹ ಹಾಗೆ ಹೇಳ್ತೀವಿ. ಸೊ ಬಾಲ್ಯ ಲೀಲೆ, ಪೌಗಂಡ ಲೀಲೆ,
ಕಿಶೋರಾವಸ್ಥೆ ಮತ್ತೆ ಯೌವನಾವಸ್ಥೆ ಅಂತ. ಸೊ ಅದೇ ತರನೇ ಇಲ್ಲೂ ಸಹ ಚೈತನ್ಯ ಮಹಾಪ್ರಭುಗಳ ಆ ಪೌಗಂಡ ಲೀಲೆಯನ್ನ 15ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ. ಅದಾದ್ಮೇಲೆ 16ನೇ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಕಿಶೋರ ಲೀಲೆನ ನಾವು ತಿಳ್ಕೊತೀವಿ. ಕೊನೆಗೆ 17ನೇ ಅಧ್ಯಾಯದಲ್ಲಿ ಯೌವನ ಲೀಲೆ. ಸೊ ಆ ಒಂದು ಮದ್ವೆ ಆಗೋದು ಅದೆಲ್ಲ ಏನಿದೆ ಪ್ರಭುಗಳದ್ದು ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಸೊ ಈ ತರ ನಾವು 17 ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಆ ಒಂದು ಆದಿಲೀಲೆಯಲ್ಲಿ ಬರೋದು ಅಂದ್ರೆ ಸನ್ಯಾಸತ್ವ ತಗೊಳ್ಲಿಕ್ಕಿನ ಮುಂಚೆ ಏನೆಲ್ಲ ಚೈತನ್ಯ ಮಹಾಪ್ರಭುಗಳ ಅವರ ಒಂದು ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ನಾವು ಅರ್ಥ ಮಾಡ್ಕೋತೀವಿ. ಸೊ ಜಸ್ಟ್ ಇನ್ನೊಂದ್ಸತಿ ಹೇಳ್ತೀನಿ. 8ರಿಂದ 12ನೇ ಅಧ್ಯಾಯದಲ್ಲಿ ನಾವು ಆ ಒಂದು ಚೈತನ್ಯ ವೃಕ್ಷವನ್ನ ನಾವು ತಿಳ್ಕೊತೀವಿ, ಆ ಭಕ್ತಿಯ ವೃಕ್ಷವನ್ನ ನಾವು ತಿಳ್ಕೊತೀವಿ. 13ರಿಂದ 17ನೇ ಅಧ್ಯಾಯಗಳಲ್ಲಿ ಸೊ ಲೀಲೆಗಳನ್ನ ನಾವು ತಿಳ್ಕೊತೀವಿ. ಅದರಲ್ಲಿ 13ನೇದ್ರಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳ ಜನ್ಮದ ಬಗ್ಗೆ ತಿಳ್ಕೊತೀವಿ. 14ನೇ ಅಧ್ಯಾಯದಲ್ಲಿ ಬಾಲ್ಯ ಲೀಲೆಗಳ ಬಗ್ಗೆ ತಿಳ್ಕೊತೀವಿ. 15ನೇ ಅಧ್ಯಾಯದಲ್ಲಿ ಪೌಗಂಡ ಲೀಲೆ ಬಗ್ಗೆ ತಿಳ್ಕೊತೀವಿ. 16ನೇ ಅಧ್ಯಾಯದಲ್ಲಿ ಕಿಶೋರ ಲೀಲೆ ಬಗ್ಗೆ ತಿಳ್ಕೊತೀವಿ. ಮತ್ತೆ 17ನೇ ಅಧ್ಯಾಯದಲ್ಲಿ ನಾವು ಯೌವನದ ಲೀಲೆಗಳ ಬಗ್ಗೆ ನಾವು ತಿಳ್ಕೊತೀವಿ. ಸೊ ಇಷ್ಟನ್ನ ನಾವು ಇವಾಗ ಮುಂದೆ ಸಂಪುಟ 2ರಲ್ಲಿ ನಾವು ತಿಳ್ಕೊತಾ ಇದೀವಿ. ಸೊ ಅದೇ ತರ ಈಗ ಮಧ್ಯ ಲೀಲೆಯಲ್ಲಿ ಏನಿದೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಮಾತಾಜಿನೂ ಹೇಳಿದ್ರು ಮಧ್ಯ ಲೀಲೆಯಲ್ಲಿ ಏನ್ ಬರುತ್ತೆ ಅಂತಂದ್ರೆ ಅವ್ರು ಸನ್ಯಾಸತ್ವವನ್ನು ತಗೊಂಡ್ಮೇಲೆ ಇದನ್ನ ಪ್ರಚಾರ ಮಾಡ್ಲಿಕ್ಕೆ 6 ವರ್ಷಗಳ ಕಾಲ ಅವರು ಎಲ್ಲಾ ಕಡೆ ಅವರು ಭಾರತದಾದ್ಯಂತ ಅವರು ಪ್ರವಾಸ ಮಾಡಿ ಪ್ರಚಾರ ಮಾಡ್ತಾರೆ ಅಲ್ವಾ. ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಸೊ ಕೊನೆಗೆ ಅಂತ್ಯಲೀಲೆಯಲ್ಲಿ ನಾವ್ ಏನನ್ನ ತಿಳ್ಕೊಂತಿದೀವಿ? ಅಂತ್ಯಲೀಲೆಯಲ್ಲಿ ಹರೇ ಕೃಷ್ಣ, ಅಂತ್ಯಲೀಲೆಯಲ್ಲಿ ನಾವೇನ್ ತಿಳ್ಕೊತೀವಿ? ಉಳಿದ 18 ವರ್ಷಗಳ 18 ವರ್ಷದಲ್ಲಿ ಪುರಿಯಲ್ಲಿ ಏನ್ ಮಾಡ್ತಾರೆ? ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ ಪುರಿಯಲ್ಲಿ? ಕ್ಲೋಸ್ ಅಸೋಸಿಯೇಟ್ಸ್ ಜೊತೆಗೆ ಅವರು ಇದನ್ನ ಮಾಡ್ತಾರೆ ಅಲ್ವಾ. ತಮ್ಮ ಆಪ್ತರ ಜೊತೆ ಅವ್ರು ಹೇಗೆ ನಡೀತಾರೆ, ಆಪ್ತರ ಜೊತೆ ಹೇಗೆ ವ್ಯವಹಾರ ಮಾಡ್ತಾರೆ ಅಂತ ನಾವು ತಿಳ್ಕೊತೀವಿ ಅಲ್ವಾ. ಮತ್ತೆ ಅವ್ರಿಗೆ ಇನ್ನ ಎಂತಹ ಭಾವದಲ್ಲಿ ಇರ್ತಾರೆ ಅವರು ಚೈತನ್ಯ ಮಹಾಪ್ರಭುಗಳು ಆ ಒಂದು 18 ವರ್ಷಗಳ ಕಾಲ ಕೊನೆಗಂತೂ ಮಹಾಭಾವ ಅಲ್ವಾ. ಅವರು ಆ ವಿರಹ ಭಾವದಲ್ಲಿ ಇರ್ತಾರೆ. ಅವರು ಆ ಕೃಷ್ಣನಿಂದ ದೂರ ಬಂದಾಗ ಹೇಗಿರುತ್ತೆ ಆ ಒಂದು ಮನಸ್ಥಿತಿ ಅಲ್ವಾ, ಆ ಒಂದು ಭಾವದಲ್ಲಿ ಅವ್ರು ವಿಪ್ರಲಂಬ ಭಾವ ಅಂತ ನಾವೇನ್ ಕರಿತೀವೋ ಆ ಒಂದು ಭಾವದಲ್ಲಿ ಇರ್ತಾರೆ, ಆ ವಿಪ್ರಲಂಬ ಭಾವದಲ್ಲಿ ಅಲ್ವಾ. ಅವ್ರ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲೇ ಏನೇ ನೋಡಿದ್ರು ಸಹ ಅವ್ರಿಗೆ ಆ ಕೃಷ್ಣನೇ ಕಾಣಿಸ್ತಾ ಇರ್ತಾರೆ ಅಲ್ವಾ. ಒಂದು ಕಪ್ಪಾಗಿರೋ ಒಂದು ಬೆಟ್ಟ ನೋಡಿದ್ರು ಸಹ ಅವ್ರಿಗೆ ವೃಂದಾವನ ಅಂತ ಅನಿಸ್ತಿರುತ್ತೆ. ಒಂದು ನೀರನ್ನ ನೋಡಿದ್ರು ಸಹ ನೀರಿನ ಜಲರಾಶಿಯನ್ನ ನೋಡಿದ್ರೆ ಅವ್ರಿಗೆ ಯಮುನಾ ನದಿ ಜ್ಞಾಪಕ ಬರ್ತಾ ಇರುತ್ತೆ ಅಲ್ವಾ. ಈ ತರ ಅವ್ರಿಗೆ ಏನನ್ನೇ ಒಂದು ಮರಳುಗುಡ್ಡ ಏನನ್ನೇ ನೋಡ್ಲಿ ಅವ್ರಿಗೆ ಆ ವೃಂದಾವನ ಕೃಷ್ಣ ಅದನ್ನೇ ಅವ್ರು ಜ್ಞಾಪಿಸ್ಕೊತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಇವಾಗ ನಮ್ಗುನು ಸಹ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಂಡ್ರೆ ನಾವ್ ಯಾರು ಕೃಷ್ಣನ ಆ ಒಂದು ಅಂಶ ಅಂತ ನಮ್ಗೆ ಅರ್ಥ ಮಾಡ್ಕೊಂಡ್ರೆ ನಮ್ಗುನು ಸಹ ಅದೇ ತರ ಒಂದು ವಿಪ್ರಲಂಬ ಭಾವ ಬರ್ಬೇಕು ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಏನನ್ನ ಹೇಳ್ತಾರೆ ಶಿಕ್ಷಾಷ್ಟಕದಲ್ಲಿ? ಯುಗಾಯಿತಂ ನಿಮೇಶೇನ ಅಂತ ಹೇಳ್ತಾರೆ ಅಲ್ವಾ. ಸೊ ಇವಾಗ ಭಗವಂತನ ವಿರಹದಲ್ಲಿ ಸೊ ನಮ್ಗೆ ಈ ಒಂದು ನಿಮಿಷನೂ ಸಹ ಯುಗಗಳ ತರ ಅನ್ನಿಸ್ಬೇಕು ನಮ್ಗೆ. ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇನಮೆ ಅಲ್ವಾ. ಸೊ ನಮ್ಗೆ ಹಂಗ ಅನ್ಸಿದ್ರೆ ಅಷ್ಟೇ ನಮ್ಗೆ ಅರ್ಥ ಮಾಡ್ಕೊಂಡಿದೀವಿ ನಾವು ಆ ಕೃಷ್ಣನ ಒಂದು ಅಂಶ, ನಾವು ಬೇರ್ಪಟ್ಟ ಭಾಗಗಳು, ನಾವು ಮತ್ತೆ ಕೃಷ್ಣನ ಮನೆಗೆ ಕೃಷ್ಣನಲ್ಲಿಗೆ ನಾವು ಹೋಗ್ಬೇಕು, ನಾನು ಈ ಕೃಷ್ಣನಿಂದ ದೂರ ಇದೀನಿ ವಿರಹದಲ್ಲಿ ಇದೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ದಾಗ ನಮ್ಗೆ ಈ ಜಗತ್ತೇ ಶೂನ್ಯವಾಗಿ ನಮ್ಗೆ ಕಾಣಿಸ್ಬೇಕು ಅಲ್ವಾ. ಆದ್ರೆ ನಮ್ಗೆ ಇನ್ನೂ ಸಹ ಎಷ್ಟೊಂದು ಎಲ್ಲ ಅಂದ್ರೆ ಅನರ್ಥಗಳೆಲ್ಲನೂ ಸಹ ಅಷ್ಟು ಇದೆ ಅಲ್ವಾ. ಸೊ ಅದಕ್ಕೆ ನಾವು ಅದನ್ನ ಹೋಗ್ಲಾಡ್ಸ್ಕೋಬೇಕಂದ್ರೆ ನಾವು ಆ ಜಪವನ್ನ ನಾವು ಶ್ರದ್ಧೆಯಿಂದ ನಾವು ಮಾಡ್ಲೇಬೇಕು. ಪ್ರತಿಯೊಂದು ಪದವನ್ನ ನಾವು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಖಂಡಿತ ಈ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಿಂಗೇನೆ ನಾವು ಇರ್ತೀವಿ ಅಲ್ವಾ. ನಾವು ಏನ್ ಹೇಳ್ತಾರೆ ಒಂದು ಬಂದರಿನಲ್ಲಿ ಹಡಗನ್ನ ಕಟ್ ಹಾಕ್ಬಿಟ್ಟು ನಾವು ಅದನ್ನ ಏನು ಚಲಿಸ್ತಾ ಇದ್ರೆ ಅದನ್ನ ಏನ್ ಹೇಳ್ತಾರೆ, ನಾವಿಕ ಅಂದ್ರೆ ಅದನ್ನ ಇಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಅದಕ್ಕೆ ಏನ್ ಹೇಳ್ತಾರೆ, ಕೈಯಲ್ಲಿ ನಾವು ಇದು ತಳ್ತೀವಲ್ವಾ ಆ ನೀರನ್ನ, ಅದನ್ನ ಇಟ್ಕೊಂಡು ನಾವು ಹಡಗನ ನಾವು ಹುಟ್ಟು ಹಾಕೋದು. ಆ ಹರಿಗೋಲು ಇಟ್ಕೊಂಡು ನಾವು ಮುಂದೆ ಮಾಡ್ತಾ ಇದ್ರೆ ನಾವೇನ್ ಅನ್ಕೋತೀವಿ ಮುಂದೆ ಹೋಗ್ತಾ ಇದೀವಿ ಅಂತ. ಆದ್ರೆ ನಾವ್ ಅದನ್ನ ಅಲ್ಲಿ ಕಟ್ ಹಾಕ್ಬಿಟ್ಟಿದೀವಿ. ಕಟ್ ಹಾಕ್ದಾಗ ಏನಾಗುತ್ತೆ, ನಾವು ಮುಂದೆ ಹೋಗ್ಲಿಕ್ಕೆ ಆಗದೇ ಇಲ್ಲ ಅಲ್ವಾ, ಬರೇ ಶ್ರಮ ತರ ಆಗತ್ತೆ. ಸೊ ನಾವ್ ನಿಜವಾಗ್ಲೂ ಈ ಭಕ್ತಿ ಮಾರ್ಗ ಅಂದ್ರೆ ಇಟ್ ವರ್ಕ್ಸ್. ಪ್ರಭುಪಾದರು ಎಷ್ಟು ಸತಿ ಹೇಳ್ತಾರೆ, ಇಟ್ ಈಸ್ ಸೈನ್ಸ್, ಇಟ್ ಈಸ್ ಪ್ರೋಸೆಸ್, ಇಟ್ ವರ್ಕ್ಸ್ ಅಂತ ಅಲ್ವಾ. ನಾವಷ್ಟು ಸೀರಿಯಸ್ ಆಗಿ ತಗೊಂಡು ನಾವು ಹರಿಯ ನಾಮವನ್ನ, ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೋಬೇಕು. ಅವಾಗಷ್ಟೇ ನಮ್ಗೆ ಆ ರಿಯಲೈಸೇಷನ್ ಆಗತ್ತೆ. ಆ ರಿಯಲೈಸೇಷನ್ ಮುಂದೆ ಏನಿಲ್ಲ, ನಮ್ಗೆ ಈ ಒಂದು ಜಗತ್ತು ಖಂಡಿತ ಶೂನ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ. ನಾವೆಲ್ಲರೂ ಸಹ ಆ ಒಂದು ಹಂತಕ್ಕೆ ಬರ್ಬೇಕು. ಯಾಕಂದ್ರೆ ನಾವ್ ಎಷ್ಟು ಪುಣ್ಯ ಮಾಡಿದೀವಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನಮ್ಗೆ ಈ ಚೈತನ್ಯ ಚರಿತಾಮೃತ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ
ಅಷ್ಟು ಆಚಾರ್ಯರ ಅನುಗ್ರಹ ಇರ್ಬೇಕು. ಮತ್ತೆ ಈ ಭಕ್ತ ವೃಂದ ಅಂತ ನಾವ್ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ, ಆ ಪಂಚತತ್ವ ಅವರ ಅನುಗ್ರಹ ಇದ್ರೆ ಅಷ್ಟೇ ನಾವು ಈ ಚೈತನ್ಯ ಚರಿತಾಮೃತವನ್ನ ಓದ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಲ್ವಾ. ಸೊ ಅದನ್ನ ಓದ್ತಾ ಇದೀವಿ, ಅದನ್ನ ನಾವ್ ಇವಾಗ ಅಳವಡಿಸ್ಕೊಂಡ್ರೆ ಅದು ಪರಿಪೂರ್ಣತೆ ಆಗುತ್ತೆ. ಇಲ್ಲಾಂದ್ರೆ ಬೇರೆಯವ್ರು ಎಷ್ಟೊಂದ್ ಜನ ಓದ್ತಾ ಇಲ್ಲ, ಕೇಳಿಸ್ಕೊತಾ ಇಲ್ಲ, ಅವ್ರಿಗೂ ನಮಗೂ ಏನು ವ್ಯತ್ಯಾಸನೇ ಇರೋದಿಲ್ಲ ಅಲ್ವಾ. ನಾವು ಒಂದ್ ಅಂಶ ಇವಾಗ ಒಂದಿನ ಓದಿದೀವಿ, 1 hour ಕ್ಲಾಸ್ ಮಾಡಿದೀವಿ, ಕ್ಲಾಸ್ ಕೇಳಿಸ್ಕೊಂಡಿದೀವಿ ಅಂದ್ರೆ ಅದರಿಂದ ಒಂದೇ ಒಂದು ಚಿಕ್ಕ ಅಂಶವನ್ನ ನಾವು ಅವತ್ತಿನ ದಿವಸ ನಾವು ಅದನ್ನ ಮನನ ಮಾಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಸೊ ನನ್ಗೆ ಇದನ್ನ ತೋರಿಸ್ಲಿಕ್ಕೆ ಆಗ್ಲಿಲ್ಲ, ಸಮಯನೇ ಆಗೋಯ್ತು. ಜಸ್ಟ್ PPT-ನ ಇದನ್ನ ಗೌರಾಂಗ ದರ್ಶನ್ ಪ್ರಭುಜಿ ಅವರ ಒಂದು ಪ್ರವಚನದ ಆಧಾರದ ಮೇಲೆ ಮಾಡಿರೋದಿದು. ಇದು ತೋರಿಸ್ಲಿಕ್ಕಾಗಿಲ್ಲ, ಜಸ್ಟ್ ಒಂದೇ ಒಂದು ನಿಮಿಷ ಎಷ್ಟಾಗುತ್ತೋ ಅಷ್ಟು ತೋರಿಸ್ಲಿಕ್ಕೆ ಟೈಮ್. ಸೊ ಇದು ಆದಿಲೀಲೆ, ಮಧ್ಯಲೀಲೆ ಮತ್ತೆ ಅಂತ್ಯಲೀಲೆಯಲ್ಲಿ ಸೊ ಎಷ್ಟೆಷ್ಟು ಅಧ್ಯಾಯ ಇದೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಈ ಆದಿಲೀಲೆಯಲ್ಲಿ ಏನೆಲ್ಲ ವಿಚಾರಗಳಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಾರೆ ಅಂದ್ರೆ ತತ್ವ ಮತ್ತೆ ಪ್ರೇಮ ಎರಡನ್ನೂ ಸಹ ಇಲ್ಲಿ ಎಷ್ಟು ಅಂದ್ರೆ ರಿಚ್ ಲಿಟ್ರೇಚರ್ ಅಂತ ಹೇಳಿದ್ರೆ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಮೊಗದಷ್ಟು ಬರ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಅಷ್ಟು ಇದೆ ತತ್ವ. ನೋಡಿ ಇಲ್ಲಿ ತನಕನೇ ನಾವು ಈ ಆದಿಲೀಲೆಯ ಮೊದಲ ಸಂಪುಟದಲ್ಲೇ ಅಷ್ಟು ತತ್ವಗಳನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಚೈತನ್ಯ ತತ್ವ, ನಿತ್ಯಾನಂದ ತತ್ವ, ಅದ್ವೈತ ಆಚಾರ್ಯರ ತತ್ವ, ಪಂಚತತ್ವ. ಮುಂದೆ ನಾವು ಏನು ಭಗವಂತನ ಆ ಶಕ್ತಿಗಳಿರುತ್ತಲ್ಲ ಅದರ ಒಂದು ತತ್ವವನ್ನ ನಾವು ತಿಳ್ಕೊತೀವಿ, ಭಕ್ತಿಯ ತತ್ವವನ್ನ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಇವಾಗ ಎಷ್ಟೊಂದು ಜನರ ಜೊತೆ ಅವ್ರು ಸಂಪರ್ಕ ಮಾಡಿದಾಗ ರಾಮಾನಂದ ರಾಯರೇ ಆಗ್ಲಿ, ಅಥವಾ ಸನಾತನ ಗೋಸ್ವಾಮಿನೇ ಆಗ್ಲಿ, ರೂಪ ಗೋಸ್ವಾಮಿ ಅವರೇ ಆಗ್ಲಿ, ಅಥವಾ ಸಾರ್ವಭೌಮ ಭಟ್ಟಾಚಾರ್ಯರೇ ಆಗ್ಲಿ, ಈಗ ನಾವು ನೋಡಿದ್ವಿ ಪ್ರಕಾಶಾನಂದ ಸರಸ್ವತಿ ಅವ್ರ ಜೊತೆ ಅವ್ರು ಎಷ್ಟು ತತ್ವವನ್ನ ಅವರು ವಿಚಾರ ವಿನಿಮಯ ಮಾಡ್ಕೊಂಡ್ರು ಅಲ್ವಾ. ಈ ತರ ಎಲ್ಲರ ಜೊತೆನೂ ಸಹ ಅದು ತತ್ವ ವಿನಿಮಯ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ ಈ ಒಂದು ಚೈತನ್ಯ ಚರಿತಾಮೃತದಲ್ಲಿ. ಮತ್ತೆ ಆ ಒಂದು ಪ್ರೇಮ, ಆ ಪ್ರೇಮವನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ ಅಲ್ವಾ. ನಮ್ಗೆ ಏನ್ ಹೇಳ್ತಾರೆ ಮಾತಾಜಿ, ಸಂಬಂಧ, ಅಭಿಧೇಯ, ಪ್ರಯೋಜನ ಅಂತ ನಾವು ಹೇಳಿದಾಗ ಕೃಷ್ಣ ಸಂಬಂಧ ಅಲ್ವಾ. ಕೃಷ್ಣನ ಬಗ್ಗೆ ನಮ್ಮ ಸಂಬಂಧ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋತೀವಿ, ಕೃಷ್ಣ ಸಂಬಂಧ. ಮತ್ತೆ ಭಕ್ತಿ ಅಭಿಧೇಯ ಅಲ್ವಾ. ನಾವು ಅಭಿಧೇಯ ಅಂದ್ರೆ ಆ ಕಳೆದು ಹೋದ ಸಂಪರ್ಕವನ್ನ, ಆ ಸಂಬಂಧವನ್ನ ನಾವು ಮತ್ತೆ ಪುನರ್ಸ್ಥಾಪನೆ ಮಾಡ್ಕೋಬೇಕಂತಂದ್ರೆ ನಾವೇನನ್ನ ಮಾಡ್ಬೇಕು, ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಅಭಿಧೇಯ ಏನ್ ಸಿಗುತ್ತೆ ನಮ್ಗೆ ಯಾವಾಗ್ಲೂ ಅದು ಪ್ರಶ್ನೆ ಅಲ್ವಾ. ಇಷ್ಟೆಲ್ಲಾ ಮಾಡ್ತಾ ಇದೀವಿ, ಏನ್ ಸಿಗುತ್ತೆ ಅಂದ್ರೆ ಪ್ರೇಮ ಪ್ರಯೋಜನ ಅಲ್ವಾ. ಸಂಬಂಧ, ಅಭಿಧೇಯ, ಪ್ರಯೋಜನ. ಸೊ ಅದಕ್ಕೆ ಆನ್ಸರ್ ಏನು? ಸೊ ಕೃಷ್ಣ ಸಂಬಂಧ, ನಮಗೂ ಕೃಷ್ಣನಿಗೂ ಸಂಬಂಧ ಇದೆ ಅಲ್ವಾ. ಸೊ ತಂದೆ ಮಕ್ಕಳ ಸಂಬಂಧ ಇದೆ, ನಾವು ಅವ್ರ ಪಾರ್ಟ್ ಅಂಡ್ ಪಾರ್ಸಲ್ ಅಲ್ವಾ, ವಿಭಿನ್ನ ಅಂಶಗಳು ನಾವು. ಸೊ ಸಂಬಂಧ ಮತ್ತೆ ಅಭಿಧೇಯ, ಆ ಕಳೆದು ಹೋದ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಕೊಳೋದು ಹೇಗೆ, ಅಭಿಧೇಯ ಹೇಗೆ ಮಾಡೋದು, ಭಕ್ತಿಯಿಂದ. ಭಕ್ತಿ ಮಾರ್ಗ ಬಿಟ್ರೆ ಇನ್ ಯಾವುದೇ ಒಂದು ಮಾರ್ಗ ಇಲ್ಲ ನಾವು ಮತ್ತೆ ಪುನರ್ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ಆ ಸಂಬಂಧವನ್ನ. ಮತ್ತೆ ಪ್ರಯೋಜನ ಏನು, ಪ್ರೇಮ ಪ್ರಯೋಜನ ಅಲ್ವಾ. ಪ್ರೇಮ ಅನ್ನೋದು ಸಿಗುತ್ತೆ, ಅದಕ್ಕೆ ಬೆಲೆ ಅಂತೂ ಕಟ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾವು ಯಾರು ಪ್ರಕಾಶಾನಂದ ಸರಸ್ವತಿ ಅವ್ರ ಜೊತೆ ಅವರು ವಿಚಾರ ವಿನಿಮಯ ಮಾಡ್ಕೋಬೇಕಾದ್ರು ಎಷ್ಟು ಹೇಳಿದ್ರು ಅಲ್ವಾ. ಆ ಒಂದು ಪ್ರೇಮ ಅನ್ನೋದು, ಆ ಕೃಷ್ಣ ಪ್ರೇಮ ಅನ್ನೋದು ಈ ಬ್ರಹ್ಮಾನಂದದ ಜೊತೆ ಹೋಲಿಸ್ಕೊಂಡ್ರೆ ಅದಕ್ಕೆ ಒಂದು ಕಣಕ್ಕೂ ಸಹ, ಒಂದು ಸಾಗರದಲ್ಲಿರುವಂತಹ ಒಂದು ಬಿಂದಿಗೂ ಸಹ ಅದು ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅಲ್ವಾ. ಕೃಷ್ಣ ಪ್ರೇಮ ಅಷ್ಟು ಅಮೃತವಾಗಿದೆ ಅಲ್ವಾ, ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಲ್ವಾ. ಅದಕ್ಕೆ ಆಚಾರ್ಯರು ಏನ್ ಹೇಳ್ತಾರೆ, ಈಗ ಒಂದು ಮಗುಗೆ ಒಂದ್ ಕೈಯಲ್ಲಿ ಚಾಕ್ಲೇಟ್ ಇಟ್ಕೊಂಡು ಒಂದ್ ಕೈಯಲ್ಲಿ 500 ರೂಪಾಯಿ ಇಟ್ಕೊಂಡ್ರೆ ಮಗು ಯಾವ್ದನ್ನ ಅದು ಬೇಕು ಅಂತ ತಗೊಳುತ್ತೆ, ಕಿತ್ಕೊಳುತ್ತೆ, ಇಸ್ಕೊಳುತ್ತೆ? ಚಾಕ್ಲೇಟ್ ಇಸ್ಕೊಳುತ್ತೆ ಅಲ್ವಾ. ಅದಕ್ಕೆ ಗೊತ್ತಾ ಇಲ್ಲ ನೋಡಿ, 500 ರೂಪಾಯಿ ಇಸ್ಕೊಂಡ್ರೆ ಎಷ್ಟ್ ಚಾಕ್ಲೇಟ್ ಬರುತ್ತೆ ಹೇಳಿಸ್ಲಿಕ್ಕೆ ಆಗಲ್ಲ ಅಲ್ವಾ. ಕೈ ತುಂಬಾ ಚಾಕ್ಲೇಟ್ ಬರುತ್ತೆ, ಮಗುಗೆ ಗೊತ್ತಿಲ್ಲ, ಅದಕ್ಕೆ 500 ರೂಪಾಯಿಯ ಬೆಲೆ ಗೊತ್ತಿಲ್ಲ ಅಲ್ವಾ. ಸೊ ಈಗ ನಾವು ಆತರ ಮಾಡ್ಕೋಬಾರ್ದು. ಇವಾಗ ಎಷ್ಟೋ ಪುಣ್ಯದಿಂದ ನಾವು ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ. ಸೊ ಇದರ ಒಂದು ಅರ್ಥ ಅಂದ್ರೆ ಇದರ ಒಂದು ಅಮೂಲ್ಯತೆನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ನಾವು ಆಗ್ಬೇಕು ಅಲ್ವಾ. ಹರೇ ಕೃಷ್ಣ. ಸೊ ಇದೇನೋ ತುಂಬಾ ನೆಟ್ವರ್ಕ್ ಇಶ್ಯೂ ಆಗ್ತಿದೆ, ನೋಡೋಣ ಇನ್ನೊಂದ್ ದಿವಸ ಭಗವಂತ ಯಾವತ್ತಾದ್ರೂ ಅನುಗ್ರಹ ಮಾಡಿದ್ರೆ ನಾನು ಇದನ್ನ ತೋರಿಸ್ತೀನಿ ನಿಮ್ಗೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ, ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ, ಪಂಚತತ್ವ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ